ಆತಂಕವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಆತಂಕವಾದ ಅನ್ನುವಂಥದ್ದು ಇದೀಗ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಬಹಳಷ್ಟು ಕಾಣ್ತಾ ಇರುವಂಥದ್ದು. ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ವಿಶೇಷವಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಂತ ಸುಬ್ರಹ್ಮಣ್ಯ ರಾಜು ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಈಗಾಗಲೇ ಆತಂಕವಾದ ಅನ್ನುವಂಥದ್ದು ಯಾಕೆ ಬಂತು, ಆತಂಕವಾದ ಅನ್ನುವಂಥದ್ದು ಶಬ್ದ ಯಾಕೆ ಹುಟ್ಟಿತು ಅನ್ನುವಂಥದ್ದು ಮೂಲ ಪ್ರಶ್ನೆಗಳು ಮೂಡುತ್ತೆ. ಆತಂಕವಾದ ಅನ್ನುವಂಥದ್ದು ಹೆಸರನ್ನು ಯಾರು ಇಟ್ಟದ್ದು? ಹಿಂದೂ ಮಹಾಸಭಾದವರೇ ಇಟ್ರ ಅಥವಾ ಆತಂಕವಾದ ಅನ್ನುವಂಥದ್ದು ಇತ್ತ ಅನ್ನುವಂಥದ್ದು? ಆತಂಕವಾದ ಅನ್ನೋಂಥ ಇತಿಹಾಸ ನಮ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಯಾವ ಒಂದು ಸಮಾಜಕ್ಕೆ ಭಯವನ್ನು ಹುಟ್ಟಿಸುತ್ತೋ ಅದು ಆತಂಕ ಸೃಷ್ಟಿ ಮಾಡುವಂಥದ್ದು. ಆ ಪದ ಆತಂಕಕ್ಕೂ ಭಯಕ್ಕೂ ಸಂಬಂಧ ಇರೋದರಿಂದ ಭಯಪಡುವಂತಹ ಸಮಾಜವನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳನ್ನ ಆತಂಕವಾದಿಗಳು ಅಂತ ಕರೀತಾರೆ. ಹಾಗಾದ್ರೆ ಯಾವ ಜಾತಿ ಆಧಾರವೂ ಆಗತ್ತೆ, ಎಲ್ಲರೂ ಆಗತ್ತೆ ಆತಂಕವಾದಿಗಳು ಅನ್ನುವಂಥಕ್ಕೆ. ಆತಂಕವಾದಿಗೆ ಜಾತಿ ಭೇದ ಬಣ್ಣ ಯಾವುದೂ ಇಲ್ಲ. ಎಲ್ಲ ದುಷ್ಟ ಚಿಂತನೆ ಮಾಡುವವರೆಲ್ಲ ಆತಂಕವಾದಿಗಳು. ಆತಂಕವನ್ನು ಉಂಟು ಮಾಡುವಂಥ ಜನ ಆತಂಕವಾದಿಗಳು. ಹಾಗಾದ್ರೆ ನೀವು ಮುಸ್ಲಿಮರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಹಿಂದೂ ಮಹಾಸಭಾದವರು ಯಾಕೋಸ್ಕರ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಹಿಂದೂಗಳು ಇದ್ದಾರೆ, ಹಿಂದೂಗಳು ಆತಂಕವಾದಿಗಳು ಬಹಳಷ್ಟು ಜನರು ಇದ್ದಾರೆ, ಅಥವಾ ಕ್ರೈಸ್ತರಲ್ಲೂ ಇದ್ದಾರೆ. ಬೇರೆ ಯಾವುದೇ ಜಾತಿಗಳನ್ನು ಟಾರ್ಗೆಟ್ ಮಾಡದೆ ಏಕಾಏಕಿಯಾಗಿ ನೀವು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನು? ಹಾಗಾದ್ರೆ ಭಾರತ ಮಾತ್ರವೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿ ಆತಂಕವಾದ ಹುಟ್ಟುಹಾಕಿರುವಂತಹ ಸಮಾಜಗಳು ಎಲ್ಲಿ ಅಂತ ನೋಡಿ. ನೀವು ಬೆಲ್ಜಿಯಂ ನೋಡಿ, ಈಜಿಪ್ಟ್ ನೋಡಿ, ಇರಾಕ್ ನೋಡಿ, ರಷ್ಯಾ ನೋಡಿ, ಚೈನಾ ನೋಡಿ, ಯಾವುದೇ ದೇಶದಲ್ಲಿ ಹೋದರೂ ಕೂಡ ಆತಂಕವಾದವನ್ನು ಹುಟ್ಟಾಕ್ತಾ ಇರೋಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಬಹು ಸಮಾಜದಲ್ಲಿ ಬಹುಮತ ಇರುವಂತಹ ಬಹುಸಂಖ್ಯಾತರು ಯಾರು ಅಂತ ಹೇಳಿದ್ರೆ ಇಸ್ಲಾಮಿ ಧರ್ಮವನ್ನು ಅನುಸರಿಸುವಂತಹ ಜನಕ್ಕೆ ಈ ಒಂದು ಪಟ್ಟ ಸಿಗುತ್ತೆ. ಅದರಿಂದ ನಾವ್ಯಾರೂ ಅದನ್ನು ಪ್ರತ್ಯೇಕವಾಗಿ ಇಸ್ಲಾಮಿಗಳೇ ಆತಂಕವಾದಿಗಳು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ನೀವು ರಿಪೋರ್ಟ್ ತೆಗೆದು ನೋಡಿದ್ರು ಕೂಡ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ಆತಂಕವಾದ ನಡೆದಂಥ ಸಂದರ್ಭಗಳಲ್ಲೂ ಆ ವ್ಯಕ್ತಿಗಳು ಒಬ್ಬ ಇಸ್ಲಾಮಿ ಆಗಿರೋದ್ರಿಂದಲೇ ಅದನ್ನು ಇಸ್ಲಾಮಿಗಳು ಆತಂಕವಾದಿಗಳು ಅಂತ ಅಲ್ಲ. ಯಾರೋ ಒಬ್ರು ಮಾಡಿದ ಆರೋಪವನ್ನು ಇಡೀ ಜಾತಿ ಸಮುದಾಯಕ್ಕೆ ಒಂದು ಹೇಳುವಂಥದ್ದು, ಕರೆಯುವಂಥದ್ದು ಸರಿನಾ ಅನ್ನುವಂಥದ್ದು ಎಲ್ಲೋ ಯಾರೋ ಒಂದು ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾರೋ ಒಬ್ಬರಲ್ಲ ಮಾಡ್ತಾ ಇರೋದು. ಒಂದು ಗುಂಪು ಇಸ್ಲಾಮಿನ ಹೆಸರಿನಲ್ಲೇ ಮಾಡ್ತಾ ಇದೆ. ಇಸ್ಲಾಮನ್ನು ನಾನು ತರ್ತೀವಿ ಅಂತ ಹೇಳ್ತಾ ಇದ್ದೆ. ಏನೋ ಒಬ್ಬ ISIS ಅಂತ ಹೇಳೋರು ಒಂದು ಕಡೆ ಪ್ರಚಾರ ಮಾಡ್ತಾರೆ, ಇಸ್ಲಾಂ ಧರ್ಮವನ್ನು ಅನುಸರಿಸುವಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ನಾವು ಇನ್ನು ಇಸ್ಲಾಂ ಅಲ್ಲದೆ ಬೇರೆ ಯಾವ ಧರ್ಮವನ್ನು ಕರಿಬೇಕು? ಸರಿ, ಇನ್ನೊಂದು ವಾದ ಇದೆ. ಈಗಾಗಲೇ ನೀವು ನೋಡಿರ್ಬೋದು, ಪುತ್ತೂರಿನ ಕ್ಷೇತ್ರದಲ್ಲಿ ಒಬ್ಬ ಹುಡುಗಿ ಒಂದು ಭಗವದ್ಗೀತೆಯ ಬಗ್ಗೆ ಬಹಳಷ್ಟು ಓದಿ ಬಹಳಷ್ಟು ಪ್ರಶಸ್ತಿಯನ್ನು ಗಳಿಸಿದವಳು ಮುಸ್ಲಿಂ ಹುಡುಗಿ. ಅವಳನ್ನು ಯಾಕೆ ನೀವು ಸ್ವೀಕರಿಸುದಿಲ್ಲ? ಹಾಗಾದ್ರೆ ಯಾಕೆ ಜಾತಿಯ ಆಧಾರವನ್ನು ನೀವು ನೋಡಿ? ಖಂಡಿತವಾಗಲೂ ಭಾರತದ ಸಮುದಾಯ, ಹಿಂದೂ ಸಮುದಾಯ, ಬಹುಸಂಖ್ಯಾತ ಸಮುದಾಯ ಇಸ್ಲಾಮಿ ಸಮುದಾಯವನ್ನು ಸ್ವೀಕರಿಸಿದಿಂದಲೇ ಇವತ್ತುವರೆಗೂ ಇಸ್ಲಾಂ ಈ ದೇಶದಲ್ಲಿ ಸತತವಾಗಿ ಒಂದು ಒಂದು ಚಿಂತನೆ ಚಿಲುಮೆಯಾಗಿ ಜೀವಂತವಾಗಿದೆ. ಇವತ್ತು ಭಾರತದಲ್ಲಿ ಇಸ್ಲಾಂ ಧರ್ಮ ಜೀವಂತವಾಗಿರಬೇಕಾದ್ರೆ ಹಿಂದೂಗಳೇ ಅದಕ್ಕೆ ಕಾರಣರು. ಈಗ ಆ ಹೆಣ್ಣು ಮಗು ಭಗವದ್ಗೀತೆಯಲ್ಲಿ ಅವಳು ತುಂಬ ಮೇಧಾವಿತನ ಪ್ರದರ್ಶನ ಮಾಡಿದಾಳೆ ಅನ್ನೋದು ನಮ್ಗೆಲ್ರಿಗೂ ಹೆಮ್ಮೆ ತರುವಂಥ ವಿಷಯ. ಅದು ಬೇರೆ ಜನಾಂಗದವರು ಕೂಡ ನೋಡಿ ಕಲಿಬೇಕು. ಹಿಂದೂ ಸಮುದಾಯದ ಮಕ್ಕಳು ಕೂಡ ಅವ್ರನ್ನ ಆ ಮಗುವನ್ನ ಉದಾಹರಣೆ. ನಿಮ್ಮ ಅನಿಸಿಕೆ ಪ್ರಕಾರ ಮುಸ್ಲಿಂ ಸಮುದಾಯದ ಎಲ್ಲರೂ ಹಾಗಾದ್ರೆ ಆತಂಕವಾದಿಗಳು? ಅವಳು ಆತಂಕವಾದಿ ಅಂತಾನೆ ನೀವು ಎಲ್ಲೂ ನಾವು ಹೇಳಿಲ್ಲ. ಇಸ್ಲಾಮಿ ಧರ್ಮದ ಎಲ್ಲರೂ ಕೂಡ ಆತಂಕವಾದಿಗಳು ಅಂತ ಎಲ್ಲೂ ಹೇಳಿಲ್ಲ ನಾವು. ಇಸ್ಲಾಮಿ ಜನ ಆತಂಕವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಹೇಳಿದ್ದೀವಿ. ಬಹುಸಂಖ್ಯಾತ ಇಸ್ಲಾಮಿ ಜನ ಭಾರತದಲ್ಲಿರೋರಿಗೆ ಭಾರತ ಒಂದು ಒಳ್ಳೆಯ ನೆಲೆಗಟ್ಟು ಅವರಿಗೆ ಅಂತ ಹೇಳ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಅವ್ರನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಎಲ್ಲ ಒಂದು ಕಡೆ ಮತಾಂಧ ಕೆಲವು ಧರ್ಮೀಯರಿದ್ದಾರೆ ಆ ಇಸ್ಲಾಂ ಧರ್ಮದಲ್ಲಿ ಪ್ರಚಾರ ಮಾಡೋ ಮದನಿ ಅಂತವರು ಅಥವಾ ಓವಸಿ ಅಂತವರು, ಅಂಥವ್ರನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಅಂಥವ್ರು ಈ ಸಮಾಜಕ್ಕೆ ಅವರು ದುಷ್ಟ ಶಕ್ತಿಗಳು. ಅವನ್ನ ದಮನ ಮಾಡದೆ ಹೋದರೆ ಈ ಸಮಾಜ ಮತ್ತೆ ಹಾಳಾಗೋಗುತ್ತೆ. ಅಂಥ ವ್ಯಕ್ತಿಗಳನ್ನ ಮಾತ್ರ ನಾವು ಗುರುತಿಸ್ತಾ ಇದ್ದೀವಿ ಹೊರತು ಬೇರೆ ಮತೀಯರನ್ನ ಅಥವಾ ಕ್ರೈಸ್ತರೇ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಅವರೆಲ್ಲರನ್ನು ಸ್ವೀಕರಿಸಿದಂಥ ಧರ್ಮ ನಮ್ಮ ಧರ್ಮ, ನನ್ನ ಧರ್ಮ ಹಿಂದೂ ಧರ್ಮ. ಅದರಿಂದ ಈ ಹಿಂದೂ ಧರ್ಮಕ್ಕೆ ಆ ಸಹಿಷ್ಣುತೆ ಅನ್ನೋದು ಅದರ ಹುಟ್ಟು ಗುಣ. ಅದನ್ನು ಯಾರು ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ, ಅದೆಲ್ಲೂ ಉಲ್ಲೇಖ ಇಲ್ಲ. ಆದರೆ ನಾವೆಲ್ಲರನ್ನು ಸ್ವೀಕರಿಸಿ ಬೆಳೆದಂತಹ ಸಮುದಾಯ. ಆತಂಕವಾದದ ಕಂದಕವನ್ನು ಅಥವಾ ಒಂದು ಧರ್ಮದ ಮಧ್ಯದ ಕಂದಕವನ್ನು ಹಿಂದೂ ಒಂದು ಮುಖಂಡರುಗಳೇ ಮಾಡ್ತಾ ಇದ್ದಾರೆ, ಅಥವಾ ಎಲ್ಲಾ ಮುಖಂಡರುಗಳು ಸೇರಿಕೊಂಡು ಈ ಕಂದಕವನ್ನು ಹುಡ್ತಾ ಇದ್ದಾರೆ. ಇದರಿಂದ ಅಷ್ಟು ಒಂದು ಅಸ್ಪೃಶ್ಯತೆ ಅಥವಾ ಕಳಂಕಗಳನ್ನು ಬರುವಂಥದ್ದು, ಜಾತಿ ಮಧ್ಯದಲ್ಲಿ ವೈಷಮ್ಯ ಬರುವಂಥದ್ದು, ಇದನ್ನೆಲ್ಲ ಹುಟ್ಟು ಹಾಕುವುದೇ ಒಂದು ಇವರ ಕೆಲಸ ಅನ್ನುವಂಥದ್ದು. ಯಾರು ಉದಾಹರಣೆ ಕೊಡಿ?
ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ನೋಡಿರ್ಬೋದು ಬಿಸಿ ರೋಡಿನ ಈ ಪರಿಸರದಲ್ಲೇ ಒಬ್ಬ ಯುವಕನ ಹತ್ಯೆ ಆಯ್ತು, ಹೌದು, ಹರೀಶ್ ಅನ್ನುವಂತ ಹುಡುಗನ ಹತ್ಯೆ ಆಯ್ತು. ಆ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಬಹಳಷ್ಟು ಭಾಷಣ ಬಿಗಿದ್ರು. ಆ ಸಂದರ್ಭದಲ್ಲಿ ಆದ ನಂತರ ಕೊಲೆ ಯಾರು ಮಾಡಿದ್ದು ಅಂತ ಗೊತ್ತಾದ ನಂತರ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಹಿಂದೂಗಳೇ ಎಲ್ಲ ಒಬ್ಬ ಯುವಕ ಅವನನ್ನು ಹತ್ಯೆ ಮಾಡಲಾಯ್ತು, ಆದ ನಂತರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ಅದರ ವಿಚಾರವೇನು? ಹಾಗಾದ್ರೆ ಮುಸ್ಲಿಂ ಆದ್ರೆ ಟಾರ್ಗೆಟ್ ಮಾಡ್ತೀರಿ, ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಹಾಗಾದ್ರೆ ತಪ್ಪು. ಯಾರಾದ್ರೂ ಆ ಥರ ರೀತಿ ಮಾಡ್ತಾ ಇದ್ರೆ ಅದನ್ನ ನಾವು ಖಂಡಿಸ್ತೀವಿ. ಯಾವುದೋ ಖಂಡಿಸ್ಲಿಲ್ಲ. ಈಗ ನಿಮ್ಮ ಸಂಘಟನೆ ಇತ್ತು ಮಂಗಳೂರಲ್ಲಿ, ಬಹಳಷ್ಟು ಕಾರ್ಯಚಲಿತವಾಗಿರುವಂತದ್ದು, ಎಲ್ಲದರಲ್ಲೂ ಪ್ರತಿಭಟನೆ ಮಾಡ್ತೀರಿ. ಹಾಗಾದ್ರೆ ಇದು ಯಾಕೆ ಕಂಡಿಲ್ಲ ನಿಮ್ಗೆ? ಹಾಗಾದ್ರೆ ಈಗ ನೀವು ಕೊಟ್ಟಿರುವಂತ ಅವಕಾಶನ ನಾವು ಒಳ್ಳೆಯ ಒಂದು ಅವಕಾಶ, ಇದನ್ನ ಖಂಡನೆ ಮಾಡಕ್ಕೊಂದು ಒಳ್ಳೆ ವೇದಿಕೆ ಅಂತ ಹೇಳ್ಕೊಂಡು ನಾನು ಖಂಡಿಸ್ತಾ ಇರುವಂತ ವಿಷಯ. ನಮ್ಗೆ ಅವಕಾಶನೇ ಕೊಡದೆ ನೀವೇನು ಹೇಳಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಅಲ್ಲ. ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಾ ಇದೆಯೋ, ಎಲ್ಲೆಲ್ಲಿ ತಪ್ಪುಗಳು ನಡೀತಾ ಇದೆಯೋ ಅಂಥ ಸಮಯದಲ್ಲಿ ಹಿಂದೂ ಮಹಾಸಭಾ ನೇರವಾಗಿ ಎದ್ದು ನಿಂತ್ಕೊಂಡು ಮಾತಾಡಿದಂಥ ಒಂದೇ ಸಂಘಟನೆ. ಅದು ಮೋದಿಯವ್ರು ತಪ್ಪು ಮಾಡಿದ್ರು ನಾವು ಮಾತಾಡ್ತೀವಿ, ಅಥವಾ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದ್ರು ನಾವು ಮಾತಾಡ್ತೀವಿ. ಸಮಾಜ ಚೆಂದಾಗಿ ಬದುಕಬೇಕು, ಅದು ನಿರಂತರವಾಗಿ ಇರಬೇಕು, ಶಾಂತಿ ಸಂಯಮತೆ ಇರಬೇಕು ಅನ್ನೋದೇ ಹಿಂದೂ ಮಹಾಸಭಾದ ಕಲ್ಪನೆ ಆಗಿತ್ತು. ನಮ್ಮ ಪೂರ್ವ ಹಿಂದೂ ಮಹಾಸಭಾನ ಹುಟ್ಟಾಗದಂತಹ ಸ್ವತಂತ್ರ ವೀರ ಯೋಧರದು. ನಾವು ಯಾರೂ ಎಲ್ಲೂ ನಮ್ಮ ಜವಾಬ್ದಾರಿಯನ್ನು ಮರೆತು ನಡೆದಂಥವರಲ್ಲ, ರಾಜಕೀಯಕ್ಕೋಸ್ಕರ ನಾವು ರಾಜಕೀಯವನ್ನು ಮಾಡಿದಂಥವರಲ್ಲ. ಹಿಂದೂ ಮಹಾಸಭಾ ಆ ವಿಷಯದಲ್ಲಿ ಸ್ಪಷ್ಟವಾಗಿದೆ. ನಾವು ತಪ್ಪನ್ನ ತಪ್ಪು ಅಂತ ಹೇಳ್ತೀವಿ, ಸರಿನ ಸರಿ ಅಂತ ಹೇಳುವಂಥ ಜನ. ಇವತ್ತು ಈ ವೇದಿಕೆಯನ್ನು ನಾವು ಹೇಳ್ತಾ ಇದ್ದೀವಿ, ಯಾವುದೋ ಒಬ್ಬ ಹಿಂದೂ ಹುಡುಗನ ಯಾರೋ ಹಿಂದೂಗಳು ಕೊಂದರೂ ಕೂಡ ಅದೊಂದು ಕೊಲೆ, ಅದನ್ನು ನಾವು ಖಂಡಿಸ್ತೀವಿ. ಆ ತಪ್ಪು ಮಾಡಿದವರಿಗೆ ಈ ಗಲ್ಲು ಶಿಕ್ಷೆ ಆದರೂ ಸರಿ, ಅದು ಕೊಡಲೇಬೇಕು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ತುಂಬಾ ತಡವಾಗಿ ನೀವು ಎಚ್ಚೆತ್ಕೊಂಡ್ರು ಅಂತ ಅನಿಸಿಲ್ವಾ? ಮಂಗಳೂರು ಭಾಗದಲ್ಲಿ ನೀವು ಬಹಳಷ್ಟು ಪ್ರತಿಭಟನೆ ಮಾಡುವವರು, ಪ್ರತಿ ಬಾರಿ ಬಹಳಷ್ಟು ಪ್ರೆಸ್ ಮೀಟ್ ಗಳನ್ನು ಮಾಡ್ತಾ ಇರುವವರು, ನಿಮ್ಗೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ? ಅಥವಾ ಇಲ್ಲಿಯ ಒಂದು ಸಮಿತಿ ಏನಿದೆ ನಿಮ್ಮ, ಯಾಕೆ ಇದು ನಿದ್ದೆಗೆ ಜಾರಿದೆ? ಹಾಗಾದ್ರೆ ಇಲ್ಲಿ ನಿದ್ದೆಗೆ ಜಾರಿದೆ ಅನ್ನೋದು ಇವಾಗ ಮನವರಿಕೆ ಆಗ್ತಾ ಇದೆ. ಅದನ್ನು ಸರಿ ಮಾಡುವಂತಹ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ತಾವು ಹೇಳಿದಂಥದ್ದು ನಮಗೆ ಒಂದು ಐ ಓಪನರ್, ನಮ್ಮ ಒಂದು ಕಣ್ಣುಗಳನ್ನ ತೆರೆಸಿದೆ. ತಪ್ಪು ಮಾಡಿರೋರು ಯಾರ್ಯಾವ್ದು ಎದ್ದು ನಿಂತ್ಕೊಂಡು ಮಾತಾಡೋಂಥವನು ಹಿಂದೂ ಮಹಾಸಭಾದ ಕಾರ್ಯಕರ್ತನಾಗ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನಮ್ಮ ಕಾರ್ಯಕರ್ತರು ಎಲ್ಲೋ ಎಚ್ಚರ ತಪ್ಪಿದ್ರೆ ನಿಮ್ಮಂತಹ ಮೇಧಾವಿಗಳು ಅಥವಾ ಮಾಧ್ಯಮದವರು ನಮ್ಮನ್ನು ಎಚ್ಚರಿಸುವಂಥದ್ದು ನಿಮ್ಮ ಒಂದು ಕರ್ತವ್ಯ ಆಗುತ್ತೆ. ನಾವು ಕೂಡ ತಪ್ಪನ್ನು ಅರ್ಥಕೊಂಡು ನಡ್ಕೊಳ್ಳುವಂಥದ್ದು ನಮ್ಮ ಒಂದು ಬಾಧ್ಯತೆ ಕೂಡ ಆಗುತ್ತೆ. ಆತಂಕದ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಆತಂಕವಾದವನ್ನು ಹೇಗೆ ನಿಲ್ಲಿಸಬಹುದು? ನಿಮ್ಮ ಆಲೋಚನೆಯ ಪ್ರಕಾರ ಹೇಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದಾಗಿದೆ. ಆತಂಕವಾದ ಹುಟ್ಟಾಕುವಂಥ ಪ್ರದೇಶಗಳು ಯಾವುದು ಗೊತ್ತಾ? ಮದರಸಗಳು, ಇಸ್ಲಾಮಿ ಇದು ಮಸೀದಿಗಳು, ನಮ್ಮ ದೇವಸ್ಥಾನದಲ್ಲಿರುವಂತಹ ಕೆಲವು ಸಂಘಟನೆಗಳು ಇಂಥ ಕೆಲಸ ಮಾಡ್ತಾ ಇದ್ದರೆ ಅಂಥವ್ರನ್ನೆಲ್ಲ ನಾವು ಗುರುತಿಸಬೇಕಾಗುತ್ತೆ. ಅದು ಹಿಂದೂ ಮಹಾಸಭಾದ ಕಾರ್ಯಕರ್ತನೇ ಅದನ್ನು ಮಾಡ್ತಾ ಇದ್ರು ಕೂಡ ನಾವು ಗುರುತಿಸಬೇಕಾಗುತ್ತೆ. ತಪ್ಪು ತಪ್ಪೇ ಅದು. ನಾವು ಮತಾಂಧ ಬೀಜವನ್ನು ಬಿತ್ತಬಾರ್ದು, ಮತೀಯ ಒಂದು ಗಲಭೆಯನ್ನು ಹುಟ್ಟಾಕೋದಾಗಬಾರ್ದು. ಮನುಷ್ಯರನ್ನು ಮನುಷ್ಯರಾಗಿ ನೋಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಎಲ್ಲ ಒಂದು ಕಡೆ ನಾವು ಹಿಂದೂಗಳು ತುಂಬ ಶಾಂತ ಸ್ವಭಾವದಿಂದ ನಡ್ಕೊಳ್ಳೋದ್ರಿಂದ ನಮ್ಮ ಮೇಲೆಲ್ಲೋ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾರೆ ಅನ್ನೋಂಥ ಅನಿಸಿಕೆ ಬಂದಾಗ ಮಾತ್ರನೇ ಹಿಂದೂಗಳು ಪ್ರತಿ ಕಾರ್ಯವನ್ನು ಬೀರ್ತಾರೆ. ಅದು ನೀವು ಗೋಧ್ರಾ ಹತ್ಯಾಕಾಂಡದ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಹತ್ಯಾಕಾಂಡದಲ್ಲಿ ನೀವು ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಹಿಂದೂಗಳೆಲ್ಲೋ ಒಂದು ಕಡೆ ನಮಗೆ ಅನ್ಯಾಯವಾಗ್ತಾ ಇದೆ ಅನ್ನೋವಾಗಲೇ ಅವ್ರನ್ನ ಯಾರೋ ಪ್ರಚೋದನೆ ಮಾಡ್ತಾರೆ, ಆಗ ಅವರು ಎದ್ದು ನಿಂತ್ಕೊಳ್ತಾರೆ. ಆ ಪ್ರಚೋದಕರು ಆಗಬಾರ್ದು. ಸರ್ಕಾರ, ನಾವು ಸಂವಿಧಾನ ರಚನೆ ಮಾಡಿದಾಗ ಸರ್ವ ಧರ್ಮ ಸಹಿಷ್ಣುತೆ ಅಂತ ಹೇಳಿದ್ವಿ, ಆದರೆ ಎಲ್ಲೋ ಒಂದು ಕಡೆ ಸರ್ವ ಧರ್ಮಕ್ಕೆ ಸಹಿಷ್ಣುತೆ ಇಲ್ಲ, ಹಿಂದೂಗಳನ್ನ ನಾವು ಕಡೆಗಣಿಸ್ತಾ ಇದ್ದೀವಿ ಅನ್ನೋದು ಒಂದು ಭಾವನೆ ಬರ್ತಾ ಇರೋದ್ರಿಂದಲೇ ಹಿಂದೂಗಳು ಇವತ್ತು ಎದ್ದು ನಿಂತ್ಕೊಂಡು ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ. ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಹಿಂದೂಗಳಿಗೆ ಧಕ್ಕೆ ಬರ್ತಾ ಇದೆ ಆ ಭಾವನೆಗಳಿಗೆ, ಅಥವಾ ಅವರನ್ನು ಮಾತ್ರ ತುಳಿತಕ್ಕೊಳಕಾಗ್ತಾ ಇದೆ? ಇಡೀ ದೇಶದಲ್ಲಿ ನಡೀತಾ ಇದೆ. ಇದು ಕರ್ನಾಟಕಕ್ಕೆ ಸೀಮಿತ ಅಂತ ನಾವೆಲ್ಲೂ ಹೇಳಬಾರದು, ತಪ್ಪಾಗುತ್ತೆ. ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳನ್ನ ಶೋಷಿತ ಒಂದು ವರ್ಗವಾಗಿ ಕಾಣ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮನ್ನು ದಬ್ಬಿ ನಮ್ಮ ಬಾಯಿನ ಮುಚ್ಚುವಂಥ ಪ್ರಯತ್ನ ನಡೀತಿದೆ, ನಮ್ಮ ಉಸಿರು ಗಡಿಸುವಂಥ ಪ್ರಯತ್ನ ನಡೀತಾ ಇದೆ. ಅದು ಕರ್ನಾಟಕಕ್ಕೆ ಸೀಮಿತ ಅಲ್ಲ. ಸರಿ, ಹಿಂದೂಗಳು ಎಷ್ಟು ಮಂದಿ ಒಗ್ಗಟ್ಟಿನಲ್ಲಿ ಇದ್ದಾರೆ? ನಿಮ್ಮ ಆಲೋಚನೆ ಪ್ರಕಾರ ನೀವು ಹೇಳುವಂತ ವಾಕ್ಯಗಳನ್ನೇ ಉಲ್ಲೇಖ ಮಾಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಎಲ್ಲಿ ಮಾಡ್ತಾ ಇದ್ದಾರೆ ಹಿಂದೂಗಳು? ಹಾಗಾದ್ರೆ ಒಗ್ಗಟ್ಟು ಅನ್ನೋ ಪದದ ಅರ್ಥ ಏನೋ ನನಗೆ ಗೊತ್ತಿಲ್ಲ. ಎಲ್ಲ ಕಡೆನೂ ಎದ್ದು ನಿಂತ್ಕೊಂಡು ಮಾತಾಡುವಂತಹ ಭಾವನೆಯನ್ನು ತೋರ್ತಾ ಇರೋಂಥದ್ದೇ ಒಗ್ಗಟ್ಟು. ಅನ್ಯಾಯ ನಡೆದಾಗ ಎದ್ದು ನಿಂತ್ಕೊಳ್ಳೋಂಥದ್ದೇ ಒಗ್ಗಟ್ಟು. ಬರೀ ಹಿಂದೂಗಳಿಗೆ ಅನ್ಯಾಯ ಆದಾಗ ಮಾತ್ರ ಎದ್ದು ನಿಂತ್ಕೊಳ್ಳೋದಲ್ಲ ಹಿಂದೂ ಸ್ವಭಾವ. ಹಿಂದೂಗಳು ಮುಸಲ್ಮಾನ್ಗೆ ಅನ್ಯಾಯ ಆದಾಗಲೂ ಕೂಡ ಎದ್ದು ನಿಂತಿದೆ. ಯಾರು ನಿಂತಿದ್ದಾರೆ? ಯಾರು ನಿಂತಿಲ್ಲ ಇಲ್ಲಿ ಸಂದರ್ಭದಲ್ಲಿ? ನೀವು ಕೇಳಿ, ಹೆಣ್ಣು ಮಕ್ಕಳ ಮುಸಲ್ಮಾನ್ ಹೆಣ್ಣು ಮಕ್ಕಳ ಶೋಷಣೆ ಆಗ್ತಾ ಇದೆ ತಲಾಖಿನ ವಿಷಯದಲ್ಲಿ ಅಂತ ಬಂದಾಗ ನಮ್ಮ ಹಿಂದೂಗಳು ಎದ್ದು ನಿಂತ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ಹೆಣ್ಣು ಮಗು ವಿದ್ಯಾಭ್ಯಾಸ ಕೊಡೋ ವಿಷಯದಲ್ಲಿ ಕೂಡ ಏನಾದರೂ ತಾರತಮ್ಯಗಳಿದ್ದಾಗಲೂ ಕೂಡ ನಾವು ಎದ್ದು ನಿಂತಿದ್ದೀವಿ. ನಾವೆಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ನಾವು ಅಗೌರವ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ. ಹಾಗಾದರೆ ಇಸ್ಲಾಂ ಸಮುದಾಯ ಇವತ್ತು ಸುರಕ್ಷಿತವಾಗಿದೆ ಈ ಭಾರತ ದೇಶದಲ್ಲಿ ಅಂತ ಹೇಳಿದ್ರೆ, ಇಲ್ಲಿನ ನಾವು ಮೇಲ್ಸಂಖ್ಯೆ ಅಥವಾ ಮೆಜಾರಿಟಿ ಜನ
ಅವ್ರನ್ನ ರಕ್ಷಣೆ ಕೊಡ್ತಾ ಇರೋದ್ರಿಂದ ಅಲ್ವೇ, ಅದರ್ವೈಸ್ ಹೇಗೆ ಸಾಧ್ಯ? ನೀವು ಬೇರೆ ಯಾವುದೇ ದೇಶದಲ್ಲಿ ನೋಡಿ, ಎಲ್ಲ ಕಡೆನೂ ಒಂದು ಹೋರಾಟ ನಡೀತಾ ಇದೆ. ಆದರೆ ಹಿಂದೂಗಳು ಇರುವಂತಹ ಈ ಭಾರತ ಭೂಮಿಯಲ್ಲಿ ಮುಸಲ್ಮಾನರು ಶಾಂತರಾಗಿ ಸಮಾಧಾನವಾಗಿ ಕಾಲ ಕಳೀತಾ ಇದ್ದಾರೆ. ಓವಾಸಿಗಳಂಥವ್ರು, ಮದನಿಗಳಂಥವ್ರು ಕೆಲವರು ಪ್ರಚೋದನಕಾರಿ ಭಾಷಣ ಮಾಡಿ ಅವ್ರನ್ನ ಎಬ್ಸುವಂಥ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಕೆಲವಷ್ಟೇ ಜನ ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಮೆಜಾರಿಟಿ ಜನ ಹಿಂದೂ ಸಮುದಾಯ ಜೊತೆಗೆ ಬೆರೆತು ಬಾಳುವನ್ನು ನಡೆಸಬೇಕು ಅನ್ನೋ ಮನೋಭಾವದಲ್ಲಿದ್ದಾರೆ. ಅದೊಂದು ವಿಶ್ವಾಸ ನಮಗಿದೆ. ನಾವು ಕೂಡ ಆ ವಿಷಯದಲ್ಲಿ ತುಂಬ ಹೆಮ್ಮೆ ಪಡ್ತೀವಿ ಇಲ್ಲಿರೋ ಮುಸಲ್ಮಾನರ ಬಗ್ಗೆ. ಆದರೆ ಈ ಮದನಿಗಳು ಮತ್ತು ಇವ್ರನ್ನ ಪ್ರೋತ್ಸಾಹ ಕೊಡುವಂಥ ಯಾವುದೇ ಪಕ್ಷಗಳಾಗಲಿ ಅದನ್ನು ವಿರೋಧ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ಸರಿ, ಮಂಗಳೂರಿನಲ್ಲಿ ನೀವು ನೋಡಿದ್ರೆ ಕೋಮು ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳಲಾಗ್ತಿರುವಂಥದ್ದು. ರಾಜ್ಯದಲ್ಲಿ ಬಹಳಷ್ಟು ಕೋಮು ಸೂಕ್ಷ್ಮ ಅಂದ್ರೆ ಮಂಗಳೂರು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಸೂಕ್ಷ್ಮವನ್ನು ಕಡೆಗಣಿಸಲಿಕ್ಕೆ ಸಾಧ್ಯನಾ, ಅಥವಾ ಎಲ್ಲರಲ್ಲಿ ಸೌಹಾರ್ದತ ಒಂದು ಭಾವನೆ ಬರಲಿಕ್ಕೆ ಸಾಧ್ಯನಾ? ಯಾವಾಗ ಬರುತ್ತೆ ಹಾಗಾದ್ರೆ ನಿಮ್ಮ ಆಲೋಚನೆ ಪ್ರಕಾರ? ಮುಸಲ್ಮಾನ್ ಸಮುದಾಯ ಎದ್ದು ನಿಂತ್ಕೋಬೇಕು. ಅಲ್ಲಿ ಮುಸಲ್ಮಾನ್ ಸಮುದಾಯದಲ್ಲಿ ಇರುವಂತಹ ಕೆಲವು ನಾಯಕರುಗಳು ಮಾಡ್ತಾರೆ ಅನ್ಯಾಯನ ಅವರು ಪ್ರತಿಭಟಿಸಬೇಕು. ಅವರ ಮುಲ್ಲಾಗಳು ಮೌಲ್ವಿಗಳು ಎದ್ದು ನಿಂತ್ಕೊಂಡು ಮಾತಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಎದ್ದು ನಿಂತ್ಕೊಂಡು ಮಾತಾಡಿ ಹೇಳಬೇಕಾಗುತ್ತೆ. ಫಟ್ವಾಗಳನ್ನ ನಾವು ಯಾವುದ್ಯಾವುದಕ್ಕೋ ಬೇಡದಿರೋದಕ್ಕೆಲ್ಲ ಮಾಡ್ತಾ ಇದ್ದೀವಿ, ರಾಜಕಾರಣಿಗಳು ತಮ್ಮ ಎಲ್ಲೇ ಮೀರಿ ಹೋಗ್ತಾ ಇದ್ದಾರೆ, ಅದನ್ನು ತಡಿಬೇಕು ಅಂತ ಮಾತಾಡಬೇಕಾಗುತ್ತೆ. ಮದರಸೆಗಳನ್ನ ವಿದ್ಯಾಸಂಸ್ಥೆಗಳನ್ನ ಕನ್ವರ್ಟ್ ಮಾಡಬೇಕೇ ಹೊರತು ಅಲ್ಲಿ ಮಕ್ಕಳಿಗೆ ಕುಬೋದ್ದಿಗಳನ್ನ ಏನಂತಾರೆ ದುಷ್ಟ ಚಿಂತನೆಗಳು ಮಾಡುವಂತಹ ಸ್ಥಾನಗಳನ್ನ ಮಾಡಬಾರ್ದು. ಆ ರೀತಿಯಲ್ಲಿ ಅವರೇನಾದ್ರು ಎದ್ದು ನಿಂತ್ಕೊಂಡು ಆ ಸಮುದಾಯದವ್ರು ಎದ್ದು ನಿಂತ್ಕೊಂಡ್ರೆ ಕೂಡಿ ಬಾಳೋದು ಸ್ವರ್ಗ ಸುಖ ಕೊಡುವಂತಹ ಒಂದು ಸಮುದಾಯ ನಮ್ಮ ಸಮಾಜವಾಗುತ್ತೆ. ಅದರಿಂದ ಎಲ್ಲಿ ನೀವು ಕೇಳಿದ ಒಂದು ಪ್ರಶ್ನೆ, ಹೇಗೆ ಕೂಡಿ ಬಾಳಬೇಕು ಅನ್ನೋದು ಅಲ್ಲಿಂದ ಶುರು ಆಗಬೇಕಾಗುತ್ತೆ. ಅವರು ಅದನ್ನು ಎದ್ದು ನಿಂತ್ಕೊಂಡು ಮಾಡದೆ ಹೋದರೆ ನಾವುಗಳೇನು ಮಾಡೋಕ್ಕಾಗಲ್ಲ. ನಾವು ಹಿಂದೂಗಳು ಶಾಂತಿ ಪ್ರಿಯರಾಗಿರ್ತೀವಿ, ನಮ್ಮದೇ ಆದಂತಹ ಮದುವೆ ಮುಂಜಿಗಳನ್ನ ಮಾಡ್ತಾ ಇರ್ತೀವಿ. ಅಲ್ಲೆಲ್ಲ ಒಂದು ಕಡೆ ಕಲ್ಲು ತೂರಾಟ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜಾ ಸ್ಥಾನಗಳ ಬಗ್ಗೆ ಒಂದು ಅಪವಾದದ ಮಾತುಗಳನ್ನ ಆಡ್ತಾರೆ. ನಿಮ್ಮ ಧರ್ಮದಲ್ಲಿ ನಿಮಗೊಂದು ನಿಷ್ಠೆ ಇತ್ತು ಅಂದರೆ ಅದನ್ನು ನೀವು ಪಾಲಿಸ್ಕೊಳ್ಳಿ. ವಿಗ್ರಹ ಪೂಜೆ ಮಾಡುವವ್ರನ್ನ ನೀವು ದ್ವೇಷ ಮಾಡ್ತೀವಿ, ಅವರ ದೇವಸ್ಥಾನಗಳನ್ನ ನಾಶ ಮಾಡ್ತೀವಿ ಅನ್ನೋ ಮನೋಭಾವ ಇಟ್ಕೊಂಡು ಬಂದರೆ, ನಮಗೆ ದೇವಸ್ಥಾನಗಳು ಮತ್ತು ಪೂಜಾ ಗೃಹಗಳು ಒಂದು ಭಕ್ತಿಯ ಕೇಂದ್ರ ಸ್ಥಾನಗಳಾಗಿದೆ. ನಾವು ವಿಗ್ರಹ ಪೂಜಾ ಆರಾಧಕರು, ಅದು ಇವತ್ತಿಂದ ಅಲ್ಲ, ಕಾಲಾನಂತರಗಳಿಂದ ಬಂದಿರೋಂಥದ್ದು. ಈ ಭೇದಗಳನ್ನ ಸರಿ ಮಾಡ್ಕೋಬೇಕು. ನಿಮ್ಮ ಕುರಾನ್ನ ನೀವು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ಹೋದರೆ ಕಲಹದ ಒಂದು ಸಮಾಜವಾಗುತ್ತೆ ಆಗುತ್ತೆ ಅನ್ನೋದು. ಸರಿ, ನಿಮ್ಮ ಜೊತೆ ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ತೇನೆ. ಎಸ್ ವೀಕ್ಷಕರೇ, ಯಾವ ರೀತಿಯಲ್ಲಿ ಆತಂಕವಾದ ಅನ್ನುವಂಥದ್ದು ಸೃಷ್ಟಿ ಆಗುತ್ತೆ, ಇದರ ಮೂಲ ಅರ್ಥಗಳೇನು, ಯಾವ ರೀತಿಯಲ್ಲಿ ಆತಂಕವಾದವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆತಂಕವಾದದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ನಮ್ಮ ಜೊತೆ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಂತ ಸುಬ್ರಹ್ಮಣ್ಯ ರಾಜು ಅವರು ಇದ್ರು. ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಆತಂಕವಾದ ಎಲ್ಲಿಂದ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು, ಆತಂಕವಾದ ಎನ್ನುವುದು ಏನು ಅನ್ನುವಂಥದ್ದೇ ಬಹಳಷ್ಟು ಪ್ರಶ್ನೆಗಳು ಮೂಡುತ್ತೆ. ಎಲ್ಲಿಂದ ಹುಟ್ಟಿತ್ತು, ಇದಕ್ಕೆ ಮೂಲ ಉದ್ದೇಶ ಏನು, ಇದು ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಎಸ್, ಇದೀಗ ನಿಮ್ಮ ಹತ್ರ ಮೊದಲ ಪ್ರಶ್ನೆ, ಆತಂಕವಾದ ಹುಟ್ಟಲಿಕ್ಕೆ ಏನು ಕಾರಣ, ಎಲ್ಲಿಂದ ಹುಟ್ಟಿತು ಅನ್ನುವಂಥದ್ದು ಹಾಗಾದ್ರೆ ನಿಮ್ಮ ವಾದ? ಆತಂಕವಾದ ಹುಟ್ಟೋದಕ್ಕೆ ಕಾರಣ ಅದು ಭಾರತ ದೇಶದಲ್ಲಿ ಮುಖ್ಯವಾಗಿ ನಮ್ಮ ಪೂಜಾ ಪದ್ಧತಿಗಳು. ಅದನ್ನು ದಾಟ್ಕೊಂಡು ಮುಂದೆ ಬಂದಾಗ ಸ್ವತಂತ್ರದ 1947ನೇ ಪಾರ್ಟಿಷನ್ ಸಮಯದಲ್ಲಿ ಆದಂಥದ್ದು, ಭಾರತದ ಇಬ್ಬಾಗ ಆದ ಸಮಯದಲ್ಲಿ ಭಾರತದಿಂದ ವಲಸೆ ಹೋದಂತಹ ಮುಸಲ್ಮಾನರನ್ನ ಹೇಗೆ ನಡೆಸ್ಕೊಂಡ್ರು ನಮ್ಮ ಹಿಂದೂಗಳು, ಅಲ್ಲಿಂದ ಬಂದಂಥ ಹಿಂದೂಗಳು ಹೇಗೆ ಅಲ್ಲಿಂದ ಬಂದರು ಅನ್ನೋದು ಪ್ರಶ್ನೆ ಮಾಡಿದಾಗಲೇ ನಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಅಥವಾ ವೀಕ್ಷಕರ ಮನಸ್ಸಿನಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಯಾಕೆಂತ ಹೇಳಿದ್ರೆ ಈ ಭಾರತದ ಇಬ್ಬಾಗವನ್ನು ಪ್ರತಿಭಟಿಸಿದ ಒಂದೇ ಒಂದು ಪಕ್ಷ ಹಿಂದೂ ಮಹಾಸಭಾ. ಆ ಸಮಯದಲ್ಲಿ ನಾವು ಹೇಳ್ತೀವಿ, ಈ ಭಾರತವನ್ನು ಇಬ್ಬಾಗ ಮಾಡೋ ರೀತಿಯೇ ತಪ್ಪಿದೆ. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಅಂಥೇಳಿ ಎರಡು ಭಾಗ ಮಾಡಿ ಅಲ್ಲಿರೋ ಜನರನ್ನ ವಾಪಸ್ ಕಳಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹಿಂದೂಗಳು ನಮ್ಮ ಪಶ್ಚಿಮ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಾಗ ಅವರೆಲ್ಲರೂ ಕೊಲೆ ಆಗಿರ್ತಾರೆ. ಅವರು ಬರುವಂತಹ ಆ ರೈಲ್ವೆ ಬೋಗಿಯಲ್ಲಿ ಹತರಾಗಿರ್ತಾರೆ. ಹೆಣ್ಣು ಮಕ್ಕಳು ಶೀಲ ನಾಶವಾಗಿರುತ್ತೆ, ಗಾಯಗೊಂಡಿರ್ತಾರೆ. ಅವರು ತುಂಬ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡು ಅಲ್ಲಿನ ಮುಸಲ್ಮಾನರು ಕಳಿಸ್ಕೊಟ್ಟಿರ್ತಾರೆ. ಆದರೆ ಇಲ್ಲಿಂದ ನಾವು ಕಳಿಸ್ಕೊಡುವಂತಹ ಮುಸಲ್ಮಾನರನ್ನ ನಾವು ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ಕಳಿಸ್ಕೊಡ್ತೀವಿ. ಯಾಕೆಂದರೆ ಹಲವಾರು ವರ್ಷಗಳಿಂದ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದಂಥವ್ರು ಇವತ್ತು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಕೊಡುವಂತಹ ರೀತಿ ಇತ್ತಲ್ಲ, ಪ್ರೀತಿ ವಿಶ್ವಾಸದ ಒಂದು ಬೀಳ್ಕೊಡುಗೆ ಆಗಿತ್ತು. ಆದರೆ ಅಲ್ಲಿಂದ ನಾವು ಸ್ವೀಕಾರ ಮಾಡಿದಂತಹ ನಮ್ಮ ಹಿಂದೂಗಳು ಭ್ರಷ್ಟರಾಗಿದ್ದರು, ಹೆಣ್ಮಕ್ಕಳು ನೀತಿಗೆಟ್ಟಿದ್ದರು. ಪಾಪ
ಅವರ ಆಸ್ತಿ ಪಾಸ್ತಿಗಳೆಲ್ಲ ಲೂಟಿಯಾಗಿತ್ತು. ಇದನ್ನೆಲ್ಲ ಕಣ್ಣಾರೆ ಕಂಡಂತಹ ಅಂದಿನ ಸಮಾಜದಲ್ಲಿ ಒಂದು ಗಟ್ಟಿದಂಥ ವಾತಾವರಣ ಬಂತು, ಸೇಡಿನ ವಾತಾವರಣ ಬೆಳೀತು. ಇದಕ್ಕೆ ಕಾರಣ ಯಾರು ಅಂತ ಹೇಳ್ತಾ ನಾವು ಚಿಂತನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಭಾರತದ ಇಬ್ಬಾಗದ ಬಗ್ಗೆ ಇತಿಹಾಸ ಬೆಳಕು ತುಂಬ ರೀತಿಯಲ್ಲಿ ಚೆಲ್ಲಿಲ್ಲ. ಅಲ್ಲಿ ಹಲವಾರು ವಿಷಯಗಳನ್ನ ಮುಚ್ಚಿದ್ದಾರೆ. ಅದು ಮುಚ್ಚೋದಕ್ಕೆ ಹಲವಾರು ಕಾರಣಗಳಿದೆ. ಅದನ್ನು ತೆಗೆದಾಗ ಮನಸ್ಸು ರೋಸೋಗುತ್ತೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಭಾರತದ ಇಬ್ಬಾಗದ ನಂತರ ಅಥವಾ ಪಾರ್ಟಿಷನ್ ನಂತರ ಆದಂತಹ ಕೆಲವು ಕಹಿ ಘಟನೆಗಳಿಂದ ಇವತ್ತಿನ ಹಿಂದೂ ಸಮುದಾಯ ನೊಂದಿದೆ. ಅದೇ ರೀತಿಯಲ್ಲಿ ಇಲ್ಲಿಂದ ಕಳಿಸಿಕೊಟ್ಟಂಥ ಮುಸಲ್ಮಾನರನ್ನ ನಾವು ಎಷ್ಟು ಗೌರವಗಳಿಂದ ಕಳಿಸ್ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಪಾಕಿಸ್ತಾನದಲ್ಲಿ ಮೆಚ್ಚುಗೆ ಬೇಕಾಗಿತ್ತು. ಅಲ್ಲಿರೋ ಜನ ನಮ್ಮನ್ನು ಮೆಚ್ಕೋಬೇಕು. ಯಾಕೆಂತೇಳಿದ್ರೆ ನಾವು ಆ ರೀತಿಯಲ್ಲಿ ನಡ್ಕೊಂಡಿದ್ದೀವಿ. ಅದು ಇತಿಹಾಸ, ಅದಕ್ಕೆ ಉಲ್ಲೇಖ ಇದೆ. ಅದನ್ನು ಇತಿಹಾಸಜ್ಞರು ಅದನ್ನು ಹೊರಗೆ ತರಬೇಕಾಗುತ್ತೆ. ಇದು ನಮ್ಮ ಹಿಂದೂ ಸಮುದಾಯದ ಒಂದು ಸರಿ, ಅದನ್ನು ಒಪ್ಕೊಳ್ಳುವ. ಆದ್ರೆ ಇದೀಗ ನೀವು ಹೇಳಿದಂತ ಮಾತುಗಳನ್ನೇ, ರಾಮ ಮಂದಿರ ಕಟ್ಟಬೇಕಾದ್ರೆ ಬಹಳಷ್ಟು ಶ್ರಮ ವಹಿಸಿದ್ರು, ಕಟ್ಟಬೇಕು ಅನ್ನುವಂಥದ್ದು ಬಹಳಷ್ಟು ಆಶಾವಾದಿಗಳು ಇದ್ದಾರೆ. ಆದ್ರೆ ಇಷ್ಟರವರೆಗೂ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಇದರ ನ್ಯೂನತೆಗಳೇನು? ಹಾಗಾದ್ರೆ ಬಹಳಷ್ಟು UPA ಸರ್ಕಾರ ಇದ್ದಾಗ ಬಹಳಷ್ಟು BJP ಸರ್ಕಾರವು ಅದ್ರ ಬಗ್ಗೆ ಪ್ರಚಾರ ಹಿಡಿದಿತ್ತು, ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದು ಪ್ರಚಾರದಲ್ಲಿತ್ತು. ಆದ್ರೆ ಈಗ ಎಲ್ಲಿದೆ? ಹಾಗಾದ್ರೆ ನಿಮ್ಮ ಪ್ರಶ್ನೆ ತುಂಬ ಸಮಂಜಸವಾದದ್ದು. ಯಾಕೆಂದ್ರೆ ಹೇಳಿದ್ರೆ, ಅಯೋಧ್ಯೆ ರಾಮ ಮಂದಿರ ಬೇಕು ಅನ್ನೋಂಥದ್ದು ವಾದ ಹಿಂದೂ ಮಹಾಸಭಾ ಮೊದಲನೇ ವಕಾಲತನ್ನ ಕೋರ್ಟಲ್ಲಿ. ಹಾಗಾದ್ರೆ ನೀವು ಈಗ ಮರ್ತು ಬಿಟ್ಟಿರಾ? ಖಂಡಿತವಾಗ್ಲೂ ಮರ್ತಿಲ್ಲ. ನಾವು ರಾಜಕೀಯ ಉಪಯೋಗಿಸ್ಕೊಳ್ಳಿಲ್ಲ ಅದನ್ನ ಅಷ್ಟೇ. ಬೇರೆ ನಮ್ಮ ಪಕ್ಷಗಳು, ಭಾರತೀಯ ಜನತಾ ಪಕ್ಷ ಅದರ ಲಾಭ ಗಳಿಸಿತು. ಹಾಗಾದ್ರೆ ನೀವು ಏನೇ ಒಂದು ಪ್ರೊಟೆಸ್ಟ್ ಮಾಡಿದ್ರು, ಏನು ಅದರ ಬಗ್ಗೆ ಒಂದು ಪ್ರಚಾರ ಮಾಡಿದ್ರು, ಅದರ ಬಗ್ಗೆ ರಾಜಕೀಯವಾಗಿ BJP ಲಾಭ ಪಡೀತಾ ಇದೆ. ನಾವು ಸತ್ಯವಾದ ಮಾತು, ನಾವು ದುರಂತ ಅದು. ರಾಮನನ್ನ ವ್ಯಾಪಾರದ ವಸ್ತುವಾಗಿ, ರಾಮನನ್ನ ಒಂದು ರಾಜಕೀಯದ ದಾಳವಾಗಿ ಉಪಯೋಗಿಸುವಂತ ಕೆಲಸ ಹಿಂದೂ ಮಹಾಸಭಾ ಮಾಡಲಿಲ್ಲ, ಮಾಡೋದೂ ಇಲ್ಲ. ಕಾರಣ ಇಷ್ಟೇ, ಶ್ರೀರಾಮ ನಮ್ಮ ಆರಾಧ್ಯ ದೈವ. ಅವನನ್ನು ಪೂಜಿಸಿ, ಅವನ ಪುರುಷೋತ್ತಮನ ಅವನ ಆ ಒಂದು ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋಂತಹ ಭಾವನೆ ಇಟ್ಕೊಂಡಿರೋಂತಹ ಒಂದು ಸಂಘಟನೆ ನಮ್ಮದು. ಎರಡನೇ ವಿಷಯ ಹೇಳಿದ್ರಿ, ರಾಮ ಮಂದಿರ ಅಲ್ಲೇ ಕಟ್ಟಬೇಕು ಅನ್ನೋದು ಎಲ್ಲರ ಒಂದು ಆಶಾ ಭಾವನೆ ಆಗಿದ್ದಾಗ ಅಲ್ಲಿ ಏನೂ ಮಾಡದೆ ನಮಾಜ್ ಮಾಡುವಂತಹ ಪ್ರದೇಶ ಅಲ್ಲ ಅಂತ ಅವರ ಶಾರಿಯತ್ತಲ್ಲಿ ಹೇಳುತ್ತೆ. ಯಾವ ಒಂದು ಪ್ರದೇಶ ನಮಾಜ್ಗೆ ಯೋಗ್ಯವಲ್ಲವೋ ಆ ಪ್ರದೇಶವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳುವಾಗ ಮುಸಲ್ಮಾನರು ದೊಡ್ಡ ಮನಸ್ಸಿನಿಂದ ಅದನ್ನು ಬಿಟ್ಕೊಡ್ಬೇಕಾಗಿತ್ತು. ಅದನ್ನು ಅವರು ಕೊಡದೆ ನಮ್ಮ ಮೇಲೆ ಮತ್ತೆ ತಮ್ಮ ದಬ್ಬಾಳಿಕೆಗೆ ಒಂದು ಪ್ರವೃತ್ತಿಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ರಾಜಕೀಯ ಪೋಷಣೆ ಸಿಗ್ತಾ ಇದೆ. ಅದೇ ಇವತ್ತಿನ ಒಂದು ಕಹಿ ಘಟನೆಗಳಿಗೆ ಕಾರಣ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿ ಅಂಥೇಳಿ ಮುಸಲ್ಮಾನ್ ಸಮುದಾಯವೇ ಮುಂದೆ ಬಂದಿದ್ದಿದ್ರೆ ಎಷ್ಟೊಂದು ಒಳ್ಳೆಯ ಒಂದು ಸಂಬಂಧ ನಮ್ಮ ಬೆಸಿಗೆ ಆಗಿರೋದು ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ. ಯೋಚನೆ ಮಾಡಿ ನೋಡಿ, ರಾಮನಿಗೊಂದು ಮಂದಿರ ಕಟ್ಟೋದಕ್ಕೆ ಭಾರತ ಬಿಟ್ಟು ನಾವು ಪಾಕಿಸ್ತಾನಲ್ಲಿ ಕಟ್ಟಕ್ಕಾಗುತ್ತೇನು? ಅಥವಾ ಇರಾಕಲ್ಲಿ ಕಟ್ಟಕ್ಕಾಗುತ್ತೇನು? ರಾಮನ ಮಂದಿರ ರಾಮ ಜನ್ಮಸ್ಥಾನದಲ್ಲೇ ಕಟ್ಟಬೇಕು ಅನ್ನೋಂತಹ ಎಲ್ಲ ಕಲ್ಪನೆ ಇಟ್ಟಿರುವಂತಹ ನಮ್ಮಂತಹ ಎಷ್ಟೋ ಜನ ಹಿಂದೂ ಯುವಕರು ಅವತ್ತಿನ ದಿವಸ ನಾವು ಹೋರಾಟ ಮಾಡಿದ್ದೀವಿ. ಸರಿ, ನೀವು ಬಹಳಷ್ಟು ಹಿಂದೂ ಯುವಕರು ಕಲ್ಪನೆಗಳನ್ನು ಇಟ್ಕೊಂಡಿದ್ದೀರಾ. BJP ಒಂದು ಪಕ್ಷ ಒಂದು ರಾಮನ ಹೆಸರು ಹೇಳ್ಕೊಂಡು ಅಥವಾ ದೇವರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದೆ. ಇದ್ರ ಬಗ್ಗೆ ಯಾಕೆ ಹೋರಾಟ ಇಲ್ಲ ನಿಮ್ದು? ಹಾಗಾದ್ರೆ ಅಲ್ಲ, ಹೋರಾಟ ಏನಿದೆ ಇಲ್ಲಿ? ನಾವು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ರಾಜಕೀಯ ಪಕ್ಷಗಳು ಎಲ್ಲ ಹೋರಾಟ ಮಾಡಬಹುದು. ಅಯೋಧ್ಯೆ ವಿಷಯದಲ್ಲಿ ಯಾರಾದ್ರೂ ಹೋರಾಟ ಮಾಡಿ ರಾಜಕೀಯದ ಲಾಭ ಪಡೆದ್ರೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರು ಕೂಡ ಅವರು ಅವರ ಆ ಒಂದು ಪ್ರವೃತ್ತಿಯಲ್ಲಿ, ಆ ಪ್ರಕ್ರಿಯೆಯಲ್ಲಿ ಲಾಭವನ್ನು ಪಡೀಲಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಮುಕ್ತ ಲಾಭವನ್ನು ಪಡೆದಂತಹ ಆ ಭಾರತೀಯ ಜನತಾ ಪಕ್ಷ ಎಲ್ಲೋ ಒಂದು ಕಡೆ ವಾಜಪೇಯಿ ಸರ್ಕಾರದ ಆ ಆಡಳಿತ ಕಾಲದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ. ವಾಜಪೇಯಿ ಸರ್ಕಾರ 5 ವರ್ಷ ಆಳಿದ್ರು ಕೂಡ 6ನೇ ವರ್ಷ ಚುನಾವಣೆಗೆ ಅವರು ಅಷ್ಟೊಂದು ಜನ ಬೆಂಬಲವನ್ನು ಗಳಿಸಲಿಲ್ಲ. ಅದರ ಅರ್ಥ ನೀವು ಹಿಂದೂ ಮಹಾಸಭಾ ಥರ ಒಂದು ಇದು ಅಯೋಧ್ಯ ಮಂದಿರದ ವಿಷಯದಲ್ಲಿ ಒಂದು ತಟಸ್ಥ ನಿಲುವನ್ನು ತಕ್ಕೊಂಡು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ವಾಜಪೇಯಿ ಮಹಾನುಭಾವ ಮುಸಲ್ಮಾನ್ ಸಮುದಾಯ ಜೊತೆಲಿ ಮಾತಾಡಿದ್ದಿದ್ರೆ ಖಂಡಿತವಾಗಿ ಮುಸಲ್ಮಾನ್ ಸಮುದಾಯ ಬಿಟ್ಕೊಡಕ್ಕೆ ತಯಾರಾಗ್ತಾ ಇತ್ತೋ ಏನೋ. ಯಾಕೆಂದ್ರೆ ವಾಜಪೇಯಿ ಅವ್ರಿಗೆ ಹಾಗಾದ್ರೆ ಹಿಂದೂಗಳೇ ಮಾಡಿದ ತಪ್ಪುಗಳಿಗೆ ಮುಸ್ಲಿಮರನ್ನು ನೀವು ಕಾರಣ ಮಾಡ್ತಾ ಇದ್ದೀರಿ. ಮುಸ್ಲಿಂ ಕಾರಣ ಮಾಡ್ತಾನೆ ಇಲ್ಲ. ಆದರೆ ಒಂದು ವಿಷಯ ಹೇಳ್ತಾ ಇದೀವಿ, ಅವರು ಎಲ್ಲೋ ಒಂದು ಕಡೆ ಆಚೆ ಬರಬೇಕಾಗಿತ್ತು. ಮುಸಲ್ಮಾನ್ ಸಮುದಾಯ ಆಚೆ ಬಂದು ಈ ಸ್ಥಳ ಶ್ರೀರಾಮನ ಜನ್ಮಸ್ಥಾನ, ಇದನ್ನು ನಾವು ಬಿಟ್ಕೊಡಕ್ಕೆ ತಯಾರಿದ್ದೀವಿ, ನಮಗೊಂದು ಪರ್ಯಾಯವಾದಂತಹ ಒಂದು ಪ್ರದೇಶವನ್ನು ಬಿಟ್ಕೊಡಿ ಅನ್ನೋಂತಹ ಕೊಡು ತೆಗೆದುಕೋ ಅನ್ನೋ ಒಂದು ರೀತಿಯಲ್ಲಿ ಬಂದಿದ್ದರೆ ಈ ಸಮುದಾಯಕ್ಕೆ ತುಂಬ ಗೌರವ ಸಲ್ಲಿಸ್ತಾ ಇತ್ತು. ಅದನ್ನು ಇವತ್ತೂ ನಾವು ವಿಷಾದನೀಯ ಅಂತಲೇ ಹೇಳ್ತೀವಿ. ಈ ಬಾರಿ ಈಗ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದಂತಹ ರೀತಿಯಲ್ಲಿ ಆತಂಕವಾದ ಹೆಚ್ಚುತ್ತಿದೆ ಅನ್ನುವಂಥದ್ದು ಅನಿಸ್ತಾ ಇದೆಯಾ? ಇದಕ್ಕೆ ಯುವಕರೇ ಕಾರಣ ಅಂತ ಒಂದು ಕಡೆಯಲ್ಲಿ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳು ಅಥವಾ ಜವಾಬ್ದಾರಿಯುತ ವ್ಯಕ್ತಿಗಳು ಹೇಳುವಂಥದ್ದು, ಇದನ್ನು ವಿಷ ಬಿತ್ತುತ್ತಾ ಇರುವಂಥದ್ದು ಕೆಲವು ಮುಖಂಡರುಗಳು, ಹಿಂದೂ ಧರ್ಮದ ಮುಖಂಡರುಗಳು. ಇದಕ್ಕೇನಂತೀರಾ? ಹಾಗಾದ್ರೆ ಹಿಂದೂ ಧರ್ಮದ ಮುಖಂಡರುಗಳು ಯಾವತ್ತೂ ಈ
ಆತಂಕವಾದದ ಒಂದು ಬೀಜಗಳನ್ನ ಬಿತ್ತಾರೆ ಅನ್ನೋದ್ರೆ ನಾನು ಒಪ್ಪಲ್ಲ. ಹಿಂದೂ ಸಮುದಾಯ ಅದಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ, ಹಿಂದೂ ಸಮಾಜನೂ ಅದಕ್ಕೆ ಅವಕಾಶ ಕೊಡಲ್ಲ. ಇನ್ನು ಇಸ್ಲಾಮಿ ಜನಾಂಗ, ಓವಾಸಿ ಮದಾನಿ ತರಹದ ಜನಾಂಗದವರು ISISನ ಒಂದು ಕಲ್ಪನೆ ಇಟ್ಕೊಂಡು ಅವರ ಹುಡುಗರಿಗೆ ಸ್ವಲ್ಪ ಮಟ್ಟಿಗೆ ತರಬೇತಿ ಕೊಡೋದಕ್ಕೆ ವಿದೇಶಗಳಿಗೆ ಕಾಣಿಸ್ಕೊಡೋಂತಹ PDP PDF ಯಾವುದೋ ಒಂದು ಇದೆ, ಪೀಪಲ್ ಡೆಮೊಕ್ರೆಟಿಕ್ ಫ್ರಂಟು ಅಂಥವರೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ತೆಳುವುಗಳು ಅಂದರೆ ಆಧಾರ ಸಹಿತವಾಗಿ ಸಿಕ್ಕಿರುವಂಥ ಘಟನೆಗಳಿದೆ. ಅದು ಬಿಟ್ಬಿಟ್ಟು ನೀವು ಯಾವುದಾದ್ರು ಒಂದು ಉದಾಹರಣೆ ಕೊಡಿ. ಹಿಂದೂ ಸಮುದಾಯದ ನಾಯಕರುಗಳು ಅಥವಾ ಧರ್ಮಾಧಿಪತಿಗಳು ಎಲ್ಲ ಒಂದು ಕಡೆ ಬೀಜ ಬಿತ್ತುತ್ತಾ ಇದ್ದಾರೆ, ಒಂದು ಭಾವನಾತ್ಮಕವಾದ ಭಾವನೆಗಳನ್ನ ಕೆರಳಿಸ್ತಾ ಇದ್ದಾರೆ ಅಂತ ಎಲ್ಲೂ ಸಾಧ್ಯ ಇಲ್ಲ. ಹಿಂದೂ ಸಮುದಾಯ ಅದನ್ನು ಒಪ್ಪೋದೂ ಇಲ್ಲ. ನಾವು ಹಿಂದೂ ಮಹಾಸಭಾದವರು ಕೂಡ ಅದನ್ನು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಈ ದೇಶ ಇಬ್ಬಾಗ ಆಗಬಾರ್ದು, ಇಲ್ಲಿನ ಮುಸಲ್ಮಾನರು ಕೂಡ ನಮ್ಮ ಒಡನಾಡಿಗಳು ಅಂತ ಅಂದ್ಕೊಂಡಿರೋಂಥ ಜನ. ಯಾಕೆಂದರೆ ಹಲವಾರು ವರ್ಷಗಳಿಂದ ಗಜ್ನಿ ಮೊಹಮ್ಮದ್ ಬರೋಕ್ಕಿಂತ ಮುಂಚೆ ಅವರೆಲ್ಲ ಹಿಂದೂಗಳೇ ಆಗಿದ್ದರು. ಅವರು ಇಲ್ಲಿ ಬಂದ ಮೇಲೆ ಗಜ್ನಿ ಮೊಹಮ್ಮದ್ ಅವ್ರನ್ನ ಕತ್ತಿಯಿಂದಲೋ ಅಥವಾ ಬೇರೆ ಆಮಿಷಗಳನ್ನ ಒಡ್ಡಿ ಅವರನ್ನ ಪರಿವರ್ತನೆ ಮಾಡಿಕೊಂಡ್ರು ಅಂತ ಅಷ್ಟೇ ಹೊರತು ಅವರು ಧರ್ಮ ಪರಿವರ್ತಕರಾಗಿರ್ಬೋದು, ಅವರೆಲ್ಲ ಹಿಂದೂಗಳೇ. ಅದರಿಂದ ಅವ್ರನ್ನ ಇಬ್ಬಾಗ ಮಾಡಿ ಬೇರೆ ಕಳಿಸೋಂಥ ವಿಷಯದಲ್ಲಿ ಹಿಂದೂ ಮಹಾಸಭಾ ಇವತ್ತು ಅಷ್ಟೇ, ಅಂದು ಅಷ್ಟೇ, ನಾಳೆನೂ ಅಷ್ಟೇ ಈ ಭಾರತದ ವಿಭಜನೆಯನ್ನು ಅವ್ರು ಸರ್ವಸಮ್ಮತ ಒಪ್ಪೋದೇ ಇಲ್ಲ. ಹಾಗಾದ್ರೆ ಇವತ್ತು ಮಂಗಳೂರಿನಲ್ಲಿ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ ಹಿಂದೂ ಮಹಾಸಭಾದಿಂದ, ಯಾಕೆ ಎಚ್ಚೆತ್ಕೊಂಡ್ರಿ? ಇವತ್ತು ಏನು ಎಚ್ಚೆತ್ಕೊಳ್ಳಿಕ್ಕೆ ಕಾರಣ? ಹಾಗಾದ್ರೆ 2006ರಲ್ಲಿ ಹಿಂದೂ ಮಹಾಸಭಾನ ನಾನು ಕರ್ನಾಟಕ ರಾಜ್ಯಕ್ಕೆ ತಂದೆ. ಯಾಕೆಂತ ಹೇಳಿದ್ರೆ 1947ರಲ್ಲಿ ಹಿಂದೂ ಮಹಾಸಭಾನ ಎಲ್ಲ ಮರ್ತಿದ್ರು. ಗೋಡ್ಸೆ ಅವರು ಗಾಂಧಿಯವರ ಹತ್ಯೆ ಮಾಡಿದ ನಂತರ ನೆಹರೂರವರು ಹಿಂದೂ ಮಹಾಸಭಾವನ್ನು ಬಹಿಷ್ಕಾರ ಮಾಡಬೇಕು, ಅದನ್ನು ಮುಚ್ಚಬೇಕು ಅಂತ ಹೇಳಿ ಅದಕ್ಕೆ ಮೇಲೆ ಬಹಿಷ್ಕಾರ ಹಾಕಿದ್ರು, ನಿರ್ಬಂಧ ಹೇರಿದ್ರು. ಆವಾಗ ಹಿಂದೂ ಮಹಾಸಭಾದಲ್ಲಿದ್ದಂತಹ ಕೆಲವು ಮಹಾನುಭಾವರು ಜನಸಂಘವನ್ನು ಸ್ಥಾಪನೆ ಮಾಡಿ ಹೊರಗೆ ಬಂದರು. ಈ ಒಂದು ಹಿಂದೂ ಮಹಾಸಭಾ ಜನಸಂಘದ ಕಡೆಯಿಂದ ಅದು ಭಾಜಪದಿಂದ ಇವತ್ತು ಆಡಳಿತ ರೂಢಿ ಆಗಿರುವಂಥ ಡೆಲ್ಲಿಯಲ್ಲಿ ಆಳ್ವಿಕೆ ಮಾಡ್ತಾ ಇರೋಂಥ ಮೋದಿ ಸರ್ಕಾರವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಹಿಂದೂ ಸಮುದಾಯದ ಒಂದು ಇಷ್ಟ ಕಷ್ಟಗಳನ್ನ ನೋಡುವಂತಹ ಒಂದು ಸರ್ಕಾರ ಬಂದಿಲ್ಲ ಅನ್ನೋ ಭಾವನೆ ನಮಗೆ ಬಂದ ಕಾರಣ 2006ರಲ್ಲಿ ನಾನು ಹಿಂದೂ ಮಹಾಸಭಾವನ್ನು ಮತ್ತೆ ಇಲ್ಲಿ ಕಲ್ಪನೆ ತೆಗೆದುಕೊಂಡೆ, ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಬೆಳೆಸಬೇಕು ಅಂತ ಹೊರಟಿದ್ದೀವಿ. ಈ 2006ನಲ್ಲಿ ನಾವು ಆತಂಕವಾದ ಅಳಿಸಿ ದೇಶ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಬಂದಿದ್ದೀವಿ ಹೊರತು ಇದೇನು ಹೊಸ ವಿಚಾರ ಅಲ್ಲ. ಆ ಕಾಲದಿಂದಲೂ ಕೂಡ ಕಾಲಿಯಾ ಅನ್ನುವಂತಹ ಒಬ್ಬ ಯೋಧನನ್ನು, ಅವನ ಮರ್ಮಾಂಗವನ್ನು ಕತ್ತರಿಸಿದಂತಹ ಈ ಹೇಯವ ಕೃತ್ಯ ಎಸಗಿದಂಥ ಪಾಕಿಸ್ತಾನಿ ಯೋಧರನ್ನ ಆ ದಿನಗಳಲ್ಲಿ ಜ್ಞಾಪಕ ಇಟ್ಕೊಂಡೇ ನಾವು ಆ ಒಂದು ಹೋರಾಟವನ್ನು ತಂದಿದ್ದು. ನಮ್ಮ ಯೋಧರು ಕಾರ್ಗಿಲ್ ಯುದ್ಧ, ಅದಾದ ನಂತರ ನಡೆದಂಥ ಹಲವಾರು ಏನಂತಾರೆ ಗುಸ್ಬೈಟ್ ಅಂತ ಹೇಳ್ತಾರೆ, ಪಾಕಿಸ್ತಾನಿ ಪ್ರೇರಿತ ಕಾಶ್ಮೀರಿ ಆತಂಕವಾದಿಗಳು, ಇವುಗಳನ್ನ ನೋಡ್ತಾ ನಾವು 2006ರಿಂದ 2013 ಒಂದು ಅಭಿಯಾನ ಮಾಡಿದ್ವಿ. ಈಗ 2ನೇ ಅಭಿಯಾನವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲಿ ಹೊಸ್ತನ ಏನಿಲ್ಲ. ಭಾರತೀಯ ಜನತಾ ಪಕ್ಷದವರು ನಮ್ಮ ಅಭಿಯಾನವನ್ನೇ ಆತಂಕವಾದ ಅಳಿಸಿ ದೇಶ ಉಳಿಸಿ ಅಂತೇಳಿ ಕಾರ್ಯಕ್ರಮ ಹಾಕ್ಕೊಂಡ್ರು. ಭಾಷಃ ಹಿಂದೂ ಮಹಾಸಭೆಗೆ ತಮ್ಮಂಥ ಒಂದು ಏನಂತಾರೆ ಮೀಡಿಯಾ ಅಥವಾ ಮಾಧ್ಯಮಗಳ ಪ್ರೋತ್ಸಾಹ ಸಿಗದೇ ಇದ್ದಿದ್ದರಿಂದ ನಮ್ಮ ಕಾರ್ಯಕ್ರಮಗಳು ಬಿಗೆ ಮೇಲೆ ಬೆಳಕು ಚೆಲ್ಲಿಲ್ಲ ಅಂತ ಹೇಳ್ಬೋದೇ ಹೊರತು ನಾವು ಯಾವತ್ತೂ ನಿಸ್ತೇಜರಾಗಿರಲಿಲ್ಲ. ಪ್ರತಿದಿನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಈ ನೊಂದು ಜನರ ಜೊತೆಯಲ್ಲಿ ನಾವು ಬೆರೆತು ಕೆಲಸ ಮಾಡ್ತಾ ಇದ್ದೀವಿ. ಆತಂಕವಾದನ ನಾವು ಆಗಲಿಂದಲೂ ಕೂಡ ನಾನು ಮಾಡಬಾರ್ದು, ಇದು ತಪ್ಪಿದೆ ಅಂಥೇಳಿ ಮುಸಲ್ಮಾನ್ ಸಹೋದರರ ಜೊತೆ ನಮ್ಮ ಕಾರ್ಯಾಲಯ ಇರೋ ಪ್ರದೇಶ ಕೂಡ ಮುಸಲ್ಮಾನರಿಂದ ಇರುವಂಥ ಪ್ರದೇಶ, ಅಲ್ಲೆಲ್ಲ ಅವರ ಸಹಕಾರಗಳು ನಮಗೆ. ಸರ್, ನೀವು ಒಂದು ಮಾತು ಹೇಳಿದ್ರಿ, ಹಿಂದೂ ಮಹಾಸಭಾದಿಂದ ಜನತಾ ಸಂಘ ಆಯಿತು, ಅದ ನಂತರ BJP ಆಯಿತು, ಈಗ ಆಡಳಿತ ಪಕ್ಷವಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ನಿಮ್ಮ ನಂಟು ಹುಟ್ಟಿನಿಂದಲೂ ಇದೆ, ಈಗಲೂ ಇಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಲ್ಲ? ಈಗಲೂ ಇರ್ಬೋದು. ಹಾಗಾದ್ರೆ ಈಗಲೂ ಇಲ್ಲ. ಇದ್ದಿದ್ರೆ ನಾವ್ಯಾಕೆ ಮತ್ತೆ ಈ ಪಕ್ಷ ಕಟ್ತಾ ಇದ್ವಿ, ಮತ್ತೆ ಯಾಕೆ ತರುತ್ತಾ ಇದ್ವಿ? ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರಬೇಕು ಅಂತ ಕನಸ್ಕೊಂಡಂತಹ ನಮ್ಮಂಥ ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ. ಆದರೆ ಆ 5 ವರ್ಷದ ಆಳ್ವಿಕೆ ಅಥವಾ ನೀವು ನೋಡಿರ್ಬೋದು, ಯಡಿಯೂರಪ್ಪನವರಾಗಲಿ, ಶೆಟ್ಟರ್ ಅವರಾಗಲಿ, ಅಥವಾ ನಮ್ಮ ಧನಂಜಯ ಕುಮಾರ್ ಅವರಾಗಲಿ, ಯಾರೋ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಯಾರೇ ಆಗಿರಲಿ, ಅವ್ರು ಯಾರನ್ನು ಆಳ್ವಿಕೆ ಕೊಟ್ಟು ಒಳ್ಳೆ ಆಳ್ವಿಕೆ ಮಾಡಿದ್ದಾರೆ ಅಂತ ಜನರ ಮನಸ್ಸಲ್ಲಿ ಇಲ್ಲ. ಇದ್ದಿದ್ದರೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬರ್ತಾ ಇರಲಿಲ್ಲ. ಅದರಿಂದ ನಮಗೆ ಮತ್ತು BJP ನಡುವೆ ಒಳ್ಳೆಯ ಬಾಂಧವ್ಯ ಇದ್ದಿದ್ದರೆ ಈ ಥರದ ಪ್ರಶ್ನೆಗಳೇ ಹುಡ್ತಾ ಇರಲಿಲ್ಲ. ಒಳ್ಳೆಯ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನೊಂದು ಕಲ್ಪನೆ ಇಟ್ಕೊಂಡಿರುವಂಥ ಹಿಂದೂ ಮಹಾಸಭಾ ಇವತ್ತು ಆ ಕಲ್ಪನೆಯಿಂದಲೇ ಇದೆ. ಮೋದಿಯವರು ಆ ಕೆಲಸವನ್ನು ಮಾಡಬೇಕು ಅಂತ ನಾವು ಅವ್ರನ್ನ ಪ್ರಾರ್ಥಿಸುತ್ತೀವಿ. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ನಾವು ಮಾಡ್ತೀವಿ. ಸರಿ, ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ, ಆತಂಕವಾದದ ಬಗ್ಗೆ ಮಾತಾಡಿದ್ವಿ. ಎಸ್, ಇದೀಗ ಆತಂಕವಾದದ ಬಗ್ಗೆ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುಕ್ತಿ ಹಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಅಖಿಲ ಭಾರತ ಹಿಂದೂ ಮಹಾಸಭಾದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಎಸ್, ಈಗಾಗಲೇ ನೀವು ಹೇಳಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕೋಮು ಸೂಕ್ಷ್ಮ ಅನ್ನುವಂಥದ್ದು ಆಗ್ಲಿಂದಲೂ ಹೇಳ್ತಾ ಇದ್ದೇನೆ. ಇಲ್ಲಿ ನೀವು ಬಂದು ಇದೀಗ ಪತ್ರಿಕಾಗೋಷ್ಠಿ ಮಾಡಿದ್ರಿ. ಪತ್ರಿಕಾಗೋಷ್ಠಿ ಮಾಡಿದ ಕೂಡಲೇ ಆತಂಕವಾದವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು? ಖಂಡಿತ ಸಾಧ್ಯ ಇಲ್ಲ. ಆತಂಕವಾದದ ವಿರುದ್ಧ ಜನರ ಅಭಿಪ್ರಾಯ ಮೂಡಿಸುವಂತಹ ಕಾರ್ಯಕ್ರಮ ಇದು. ಇಲ್ಲಿ ಇದನ್ನು ಜನ ಎಚ್ಚೆತ್ಕೊಳ್ಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇರೋಂತಹ ವಿಷಯಗಳನ್ನ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಯಾತಕ್ಕೋಸ್ಕರ ಚಿತ್ತರಂಜನ್ ಕೊಲೆಯಿಂದ ಮೊದಲುಕೊಂಡು ಇವತ್ತಿನ ನಡೀತಾ ಇರೋಂಥ ಹತ್ಯೆವರೆಗೂ ಯಾತಕ್ಕೋಸ್ಕರ ಯಾವುದೇ ಒಬ್ಬ ಆತಂಕವಾದಿ ಅಥವಾ ಕೊಲೆಗಾರ ಅಥವಾ ಅದನ್ನು ಮಾಡಿದಂತಹ ಯಾವುದೇ ಒಬ್ಬ ವ್ಯಕ್ತಿ ಯಾಕೆ ಬೆಳಕಿಗೆ ಬಂದಿಲ್ಲ? ಏನಾಗಿದೆ ನಮ್ಮ ವಿಚಾರಣೆ ಮಾಡುವಂತಹ ನಮ್ಮ ಗುಪ್ತ ದಳಗಳ ಕೆಲಸ? ಪೊಲೀಸ್ ಯಾಕೆ ಇಷ್ಟೊಂದು ನಿಸ್ತೇಜವಾಗಿದೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಯಾಕೆಂದರೆ 3 ದಶಕಗಳಾಗಿದೆ ಚಿತ್ತರಂಜನ್ ಅವರು ತೀರ್ಕೊಂಡು ಅಥವಾ ಅವರ ಹತ್ಯೆಯಾಗಿ. ಅದಾದ ನಂತರ ನಡೆದಂತಹ ಹಲವಾರು ಕೊಲೆಗಳಲ್ಲಿ ಕಲಬುರಗಿ ಒಬ್ಬ ಮೇಧಾವಿ, ಒಬ್ಬ ಬರಹಗಾರ, ಅವ್ರನ್ನ ಕೊಲೆ ಮಾಡಿದವರು ಯಾರು ಅಂತ ಕೂಡ ಇನ್ನೂ ಗುರುತಿಸೋಕ್ಕಾಗದೇ ಇದೆ. ಮೊನ್ನೆ ಏನು ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅವರು ಅಥವಾ ಕೇಂದ್ರದಿಂದ ಬಂದು ಕರ್ನಾಟಕ ಮತ್ತು ಇತರ ಪ್ರದೇಶಗಳಲ್ಲಿರುವಂತಹ ಕೆಲವು ಮುಸಲ್ಮಾನ್ ಯುವಕರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು ಕರ್ನಾಟಕ ರಾಜ್ಯದಲ್ಲಿರೋ ಪೊಲೀಸ್ ಗೊತ್ತಿಲ್ಲ. ಅವರು ಬಂದು ಅರೆಸ್ಟ್ ಮಾಡಿದ ಮೇಲೆ ಹೇಳ್ತಾರೆ ನಾವು ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ನಮಗೆ ಅದು ಮಾಹಿತಿ ಇರಲಿಲ್ಲ ಅಂತಾರೆ. ಹಾಗಾದರೆ ನೀವೇನು ಮಾಡ್ತಾ ಇದ್ರಿ? ಹಂಗಾರೆ ಈ ಕರ್ನಾಟಕ ರಾಜ್ಯವನ್ನು ಅವರಿಗೆ ನೀವು ದಾರಿ ಎರೆದು ಬಿಟ್ಟಿದ್ದೀರೇನು? ಆತಂಕವಾದಗಳನ್ನ ನೀವು ಮಾಡ್ಕೊಳ್ತಾ ಇರಿ, ನೀವು ಸಿಕ್ಕಾಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋಂಥ ಮಾತು ಹೇಳ್ತಾ ಇದ್ದೀರಿ ನೀವು. ಈ ಒಂದು ಜಾಲ ಇದರೊಳಗಿದೆ. ಪೊಲೀಸು ಕೂಡ ಒಂದು ನಿಸ್ತೇಜರಾಗಿದ್ದಾರೆ. ಅದು ರಾಜಕೀಯದ ಒಂದು ಒತ್ತಡದಿಂದ ಅವರು ನಿಸ್ತೇಜಕರಾಗಿದ್ದಾರೋ ಅಥವಾ ಬೇರೆ ಯಾವ ಕಾರಣಗಳಿಂದ ನಿಸ್ತೇಜಕರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕಾಗುತ್ತೆ. ಸರಿ, ನೀವು ಎಲ್ಲ ಇಷ್ಟೆಲ್ಲ ಮಾತಾಡಿದ್ರಿ. ಮೋದಿ ಅವರು ಬಹಳಷ್ಟು ಒಂದು ಸುದ್ದಿ ಆಗ್ತಾ ಇರುವಾಗ ನೀವು ಯಾವುದೇ ಪ್ರತಿರೋಧ ವ್ಯಕ್ತಪಡಿಸಿಲ್ಲ, ನೀವು ಆ ಸಂದರ್ಭದಲ್ಲಿ ಯಾವುದೇ ಪ್ರೊಟೆಸ್ಟ್ ಮಾಡಿಲ್ಲ. ಹೀಗೆ ಈಗಲೂ ಅಷ್ಟೇನೆ ಮೋದಿ ಅವರ ಯಾವುದೇ ಒಂದು ಅಜೆಂಡಾಗಳು ಇರ್ಬೋದು, ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅಂತ ಗೊತ್ತಿದೆ. ನಿಮಗೆ ಅದನ್ನು ಪ್ರಬಲ ಅಸ್ತ್ರವಾಗಿ ಬಳಸ್ಕೋಬೋದಿತ್ತು, ಯಾಕೆ ಬಳಸ್ತಾ ಇಲ್ಲ? ಹಾಗಾದ್ರೆ ಬೆಂಗಳೂರಿನಲ್ಲಿ ಟೌನ್ ಹಾಲ್ ಮುಂದೆ ಒಂದು ಕಾರ್ಯಕ್ರಮ ನಡೆದಿದೆ. ಒಂದೇ ಅಲ್ಲ, ಹಲವಾರು ಕಾರ್ಯಕ್ರಮಗಳ ಮಧ್ಯೆ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀವಿ. ಅದು ಆತಂಕವಾದದ ಒಂದು ಸನ್ನಿವೇಶ. ಪಠಾನ್ಕೋಟ್ನಲ್ಲಿ ನಡೆದಂತಹ ಹತ್ಯೆ, ಆ ಒಂದು ಹತ್ಯೆಯಲ್ಲಿ ನಡೆದಂತಹ ಘಟನೆನ ನಾವು ನಮ್ಮ ಮೋದಿಯವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದೀವಿ. ನಿಮ್ಮ ಸ್ನೇಹ ಹಸ್ತ ದುಬಾರಿಯಾಗಿದೆ ಮೋದಿಯವರೇ ಅನ್ನೋ ಪ್ರಶ್ನೆ. ನಿಮ್ಮ ಸ್ನೇಹ ಹಸ್ತ ಅಥವಾ ನಿಮ್ಮ ಒಂದು ಆ ಸ್ನೇಹದ ಒಂದು ಆಲಿಂಗನ ತುಂಬ ದುಬಾರಿಯಾಗಿದೆ. ನೀವು ನವಾಜ್ ಶರೀಫನ್ನ ಆಲಿಂಗನ ಮಾಡ್ತೀರಿ, ಆದರೆ ಅವರು ಪಠಾನ್ಕೋಟಲ್ಲಿ ನುಗ್ಗಿರ್ತಾರೆ. ನೀವು ಮುಷರಫ್ನ ಆಲಿಂಗನ ಮಾಡ್ತೀರಿ, ಅವರು ಕಾರ್ಗಿಲ್ ನುಗ್ಗಿರ್ತಾರೆ. ಪಾಕಿಸ್ತಾನ ಜೊತೆಯಲ್ಲಿ ಮಿತ್ರತೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುದ್ಧ ಅನಿವಾರ್ಯ ಇವಾಗ. ನೀವು ಅದು ಬಿಟ್ಟು ಅವ್ರ ಜೊತೆ ಸ್ನೇಹ ಮಾಡ್ತೀನಿ ಅಂದಷ್ಟು ದುಷ್ಟ ಶಕ್ತಿ, ಆ ಶತ್ರು ದೇಶ ಬಲಿಷ್ಠವಾಗ್ತಾ ಇದೆ. ಅದರಿಂದ ಮೋದಿಯವ್ರನ್ನ ವಿರೋಧ ಮಾಡಿಲ್ಲ ಅನ್ನೋಂಥದ್ದು ನಿಮ್ಮ ತಪ್ಪು ಕಲ್ಪನೆ ಸಾಹೇಬ್ರೆ. ಯಾಕೆಂದರೆ ನಾವು ಹಲವಾರು ಹೋರಾಟ ಮಾಡಿದ್ದೀವಿ, ಮೋದಿಯವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದೀವಿ. ನಿಮ್ಮ ಸ್ನೇಹ ಆಲಿಂಗನ ದುಬಾರಿಯಾಗಿದೆ. ನಮ್ಮ ಯುವಕ ಅಧಿಕಾರಿಗಳು ಮರಣವನ್ನು ಅಪ್ಪಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಲವಾರು ಜನ ನಮ್ಮ ಯೋಧರು ಹತರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವಾಗ್ತೀರಾ ಅಂತ ಹೇಳುವಂಥ ಪ್ರಶ್ನೆ ನಾವು ಮಾಡಿದ್ದೀವಿ. ಮತ್ತು ಗವರ್ನರ್ ಸಾಹೇಬರಿಗೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಈ ವಿಷಯವಾಗಿ. ಸರಿ, ನೀವು ಪಟ್ಟಬದ್ಧ ಹಿತಾಸಕ್ತಿಗಳು ಬಹಳಷ್ಟು ಕೆಲಸ ಮಾಡ್ತಾ ಇದೀವಿ ಅನ್ನುವಂಥದ್ದು, ಯಾವ ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ? ಹಾಗಾದ್ರೆ ನೋಡಿ, JNU ಅಲ್ಲಿ ಒಂದು ವಿದ್ಯಾರ್ಥಿ ಮುಖಂಡ ನೇರವಾಗಿ ಆರೋಪ ಮಾಡ್ತಾನೆ. ಪಾಕಿಸ್ತಾನಿ ಇದಕ್ಕೆ ಇವರು ನುಸುಳುವಿಕೆಯನ್ನು ಅವನು ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಮಾತಾಡ್ತಾನೆ. ಈ ದೇಶವನ್ನು ತುಂಡು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಕೊಡ್ತಾರೆ. ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಮತ್ತು ಹೇಳ್ತಾರೆ ಅಫ್ಜಲ್ ಗುರುನ ಕೊಂದಂಥವನ ಮೇಲೆ ನಾವು ಇನ್ನೂ ಸೇಡು ತೀರಿಸ್ಕೊಳ್ತೀವಿ, ಇನ್ನೂ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ ಅನ್ನೋದು ಚಿಂತೆ ನಮಗಿದೆ, ನಮಗೆ ವಿಷಾದ ಇದೆ, ನಾವು ಮತ್ತೆ ಅದು ಸೇಡು ತೀರಿಸ್ಕೊಳ್ತೀವಿ ಅಂತ ಹೇಳಿಕೆ ಕೊಡ್ತಾನೆ. ಪಟ್ಟಬದ್ಧ ಶಕ್ತಿಗಳಲ್ಲವೇ ಈ ದೇಶದ ಅನ್ನ ತಿನ್ಕೊಂಡು ಈ ದೇಶದಲ್ಲೇ ಹುಟ್ಟಿ ಈ ದೇಶವನ್ನು ಖಂಡವಾಗಿ ಮಾಡ್ತೀವಿ, ಈ ದೇಶವನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳಿಕೆ ಕೊಡುವಂತಹ ಯುವಕರು, ಅವರನ್ನ ನೀವೇನಂತ ಕರಿತೀರಿ? ಪಟ್ಟಬದ್ಧ ಶಕ್ತಿ ಅಂತ ಕರಿತೀರೋ, ಅವರು ನಮ್ಮವರು ಅಂತ ಕರಿತೀರೋ? ಅವರು ನಮ್ಮ ದೇಶಕ್ಕೆ ಅವರೊಂದು ಏನಂತಾರೆ ಪಟ್ಟಬದ್ಧ ಶಕ್ತಿಗಳು ಹೌದು, ಅವರೊಬ್ಬ ಆತಂಕವಾದಿಗಳು ಹೌದು. ಅವರು ವಿದ್ಯಾರ್ಥಿಗಳ ರೂಪದಲ್ಲಿ ಕಾಣಿಸ್ತಾರಂಥ ಆತಂಕವಾದಿಗಳು.
ನಾನು ಎಲ್ಲ ವಿದ್ಯಾರ್ಥಿಗಳು ಬರೀ JNU ಒಂದು ಪ್ರೆಸ್ಟೀಜಿಯಸ್ ಒಂದು ಸಂಸ್ಥೆ, ಆದರೆ ಅಲ್ಲಿ ಪ್ರೊಫೆಸರ್ಗಳು ಮೊದಲುಕೊಂಡು ಕೆಲವು ವಿದ್ಯಾರ್ಥಿಗಳವರೆ ಇವರೆಲ್ಲರೂ ಮಾಡ್ತಾ ಇರೋದು ದೇಶವನ್ನು ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳ್ತಾ ಇರೋಂಥ ಪಟಬದ್ಧ ಶಕ್ತಿಗಳು. ಸರ್, ಹಿಂದೂ ಮಹಾಸಭಾದವರು ಜಾತಿ ಭೇದಗಳನ್ನು ಯಾಕೆ ಮಾಡ್ತೀರಿ? ಹಾಗಾದ್ರೆ ಅಲ್ಪಸಂಖ್ಯಾತರು ಸರಿ ಒಂದು ಕಡೆಯಲ್ಲಿ, SC/ST ಪಂಗಡ ಇದೆ, ದಲಿತರು ಇದ್ದಾರೆ, ಅದನ್ನು ಜಾತಿ ಪಂಗಡವನ್ನು ನಿರ್ಮಾಲನೆ ಮಾಡಬೇಕು, ಎಲ್ಲಾ ಕ್ಷೇತ್ರಗಳಿಗೆ, ದೇವಸ್ಥಾನದ ಎಲ್ಲಾ ಕ್ಷೇತ್ರಗಳಿಗೆ ಎಲ್ಲಾ ತರದ ಪ್ರವೇಶಗಳನ್ನು ನೀಡಬೇಕು ಅನ್ನುವಂಥದ್ರ ಬಗ್ಗೆ ಹೋರಾಟ ಯಾಕೆ ಕೈ ಚೆಲ್ತಾ ಇದ್ದೀರಿ? ಬಹುಶಃ ನನ್ನ ಮತ್ತು ನಿಮ್ಮ ವಯಸ್ಸು ಸಣ್ಣದಾಗಿರೋದ್ರಿಂದ ನೀವು ಒಂದು ವಿಷಯ ಹೇಳ್ತೀನಿ. ನಮ್ಮ ಹಿಂದೂ ಮಹಾಸಭಾದ ಅಗ್ರಗಣ್ಯ ನಾಯಕ ವೀರ್ ಸಾವರ್ಕರ್ ಅವರು ಒಂದು ರತ್ನಾಪುರನ ಒಂದು ಮಹಾರಾಷ್ಟ್ರದಲ್ಲಿ ಒಂದು ದೇವಸ್ಥಾನಕ್ಕೆ ದಲಿತರೊಂದಿಗೆ ಊಟ ಮಾಡಕ್ಕೆ ಕೂತ್ಕೊಳ್ತಾರೆ. ಆ ಕಾಲದಿಂದ ಇವತ್ತಿನವರೆಗೂ ಹಿಂದೂ ಮಹಾಸಭಾದಲ್ಲಿ ದಲಿತರಿಗೆ ಒಂದು ಸೆಲ್ ಮಾಡಿಲ್ಲ ನಾವು. ಈ ಯಾವ ಜಾತಿ ಅಂತ ಕೇಳ್ಬಿಟ್ಟು ನಾವು ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಚುನಾವಣೆ ಬಂದಾಗ ನಮಗೆ ಅದರ ಅವಶ್ಯಕತೆ ಬರ್ತಾ ಇದೆ. ಅದು ದೊಡ್ಡ ನಮಗೆ ಒಂದು ಮಾರಕವಾದಂಥದ್ದು, ನಮಗೆ ಯಾವ ತಲೆ ತಗ್ಗಿಸುವಂಥ ವಿಚಾರವಾಗಿದೆ. ನಾವು ಜಾತೀಯತೆಯ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ನೀನು ಹಿಂದೂ ಆದರೆ ನಮ್ಮವನು ಅಷ್ಟೇ. ಅಲ್ಲಿ ನೀನು ಯಾವ ಧರ್ಮ, ಯಾವ ಜಾತಿ, ಯಾವ ಕುಲ, ಈ ಪ್ರಶ್ನೆನೇ ಬರೋದಿಲ್ಲ. ಹಿಂದೂ ಮಹಾಸಭಾ ಅದನ್ನು ನಾವು ಇಷ್ಟಪಡೋದಿಲ್ಲ, ಅದನ್ನು ಪ್ರೋತ್ಸಾಹ ಮಾಡೋದ್ರಲ್ಲೂ ಕೂಡ ನಾವು ತಯಾರಿಲ್ಲ. ಬಿಜೆಪಿ ಈಗ ಹಿಂದೂಗಳ ಪರ ಬ್ಯಾಟಿಂಗ್ ಮಾಡ್ತಿರುವಂತಹ ಪಕ್ಷ, ಇನ್ನೊಂದು ಪಕ್ಷದ ಅಗತ್ಯತೆ ಇದೆಯಾ ಅನ್ನುವಂಥದ್ದು? ಭಾರತೀಯ ಜನತಾ ಪಕ್ಷ ಬ್ಯಾಟಿಂಗ್ ಮಾಡ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಬೋಲ್ಡ್ ಆಗೋಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವರು ಹಿಂದೂಗಳ ಪಕ್ಷನೋ ಹಿಂದೂಗಳಿಗೋಸ್ಕರ ಹೋರಾಟ ಮಾಡಿದರೆ ಹಿಂದೂಗಳಿಗೆ ಏನು ಲಾಭ ಅವರಿಂದ ಆಗಿಲ್ಲ. ಬೇಡ, ಸಮಾಜಕ್ಕೆ ಏನಾದ್ರು ಒಳ್ಳೇದಾಗುತ್ತಾ ಅಂತ ನೋಡಿದ್ರೆ ಭಾರತೀಯ ಜನತಾ ಪಕ್ಷದ ಸಮಾಜಕ್ಕೂ ಏನೂ ಆಗ್ತಾ ಇಲ್ಲ. ಮೋದಿಯವರ ಕಲ್ಪನೆಗಳು ಹಲವಾರು ಇದೆ, ಒಳ್ಳೆ ಭಾಷಣಗಾರರು ನಿಜ, ಅವ್ರ ಬಗ್ಗೆ ನಮ್ಗೆಲ್ರಿಗೂ ಒಂದು ಪ್ರೀತಿ ಗೌರವ ಇದೆ. ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ಮೋದಿ ಅವರು ಭಾಷಣಕ್ಕೆ ಮಾತ್ರ ಫಿಟ್ ಅನ್ನುವಂಥದ್ದು? ಈಗ ಕಾಣ್ತಾರಂತಹ ಎಲ್ಲ ಒಂದು ಬೆಳವಣಿಗೆ ನೋಡಿದ್ರೆ ಭಾಷಣದಿಂದ ಹೊಟ್ಟೆ ತುಂಬಲ್ಲ, ಬಡತನ ನೀಗಲ್ಲ. ಬಡತನ ನೀಗಬೇಕಾದ್ರೆ ಕಾರ್ಯಕ್ರಮಗಳು ಜೋಡಣೆ ಆಗಬೇಕು. ನಮ್ಮ ಏನೋ ಜನ್ಧನ್ ಯೋಜನೆ ಮತ್ತೆ ಮೇಕ್ ಇನ್ ಇಂಡಿಯಾ ಇವೆಲ್ಲ ಒಂದು ಒಳ್ಳೆ ಕಲ್ಪನೆ ಕಾರ್ಯಗತ ಆಗೋದಿಕ್ಕೆ ನಿಮ್ಮಲ್ಲಿರುವಂತಹ ಕೆಲವು ಅಧಿಕಾರಿಗಳು, ಅದೇ ವ್ಯವಸ್ಥೆ ಮತ್ತು ಮೋದಿಯ ಜೊತೆಗಾರರೆಲ್ಲರೂ ಸ್ವಚ್ಛರು ಅಂತ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಈಗಾಗಲೇ ಕಂಡಿದ್ದೀವಿ. ಅದು ಸುಷ್ಮಾ ಸ್ವರಾಜ್ ಅವರೇ ಇರ್ಬೋದು, ವಸಂತರಾಜನೇ ಇರ್ಬೋದು, ಈಗ ಮತ್ತೆ ಮಧ್ಯಪ್ರದೇಶದ ಆ ಮುಖ್ಯಮಂತ್ರಿನೇ ಇರ್ಬೋದು. ಸ್ವಚ್ಛತೆ ಎಲ್ಲೂ ನಮಗೂ ಕಾಣ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನಿಗೂಢತ್ವ ಇದೆ. ಆದರೆ ಮೋದಿಯೊಬ್ಬರು ಸ್ವಚ್ಛರು ಆದರೆ ಸಾಲದು, ಅವರ ಪರಿವಾರದವರು ಸ್ವಚ್ಛರಾಗಬೇಕು. ಮನೆ ಯಜಮಾನ ಒಬ್ಬ ಸ್ವಚ್ಛನಾದರೆ ಸಾಲದು, ಮನೆಯಲ್ಲಿರುವಂಥ ಪ್ರತಿಯೊಂದು ಅಂಗವೂ ಕೂಡ ಸ್ವಚ್ಛವಾಗಬೇಕು ಅನ್ನೋಂಥದ್ದು ನಮ್ಮ ಲೋಕಪಾಲ ಲೋಕಾಯುಕ್ತ ನೀವು ತರಲೇ ಇಲ್ಲ. ಭ್ರಷ್ಟಾಚಾರ ಕೇಂದ್ರದಲ್ಲೂ ರಾಜ್ಯಗಳಲ್ಲೂ ನೀಗ್ತಾನೇ ಇಲ್ಲ. ಭ್ರಷ್ಟಾಚಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆತಂಕವಾದ ಇರುತ್ತೆ, ಬಡತನ ಇರುತ್ತೆ, ದಾರಿದ್ರ್ಯ ಇರುತ್ತೆ. ನಮ್ಮ ರೈತ ಕಂಗೆಟ್ಟೋಗಿದ್ದಾನೆ, ನೀರಾವರಿ ಯೋಜನೆಗಳು ಕುಲಗೆಟ್ಟೋಗಿದೆ. ಇಂಥ ಸಮಯದಲ್ಲಿ ಭಾಜಪ ಯಾವುದು ಮತ್ತೊಂದು ಯಾವುದು ಎಲ್ಲ ಸರಿ. ದೇಶದ ಬಗ್ಗೆ ಬಹಳಷ್ಟು ಚಿಂತನೆ ಮಾಡುವವರು ನೀವು, ನಿಮ್ಮ ಪಕ್ಷ ಬಹಳಷ್ಟು ಚಿಂತನೆ ಮಾಡುತ್ತೆ. ಸರಿ, ಹಾಗಾದ್ರೆ ಕಪ್ಪು ಹಣದ ಬಗ್ಗೆ ನೀವು ಯಾಕೆ ಇನ್ನೂ ಅದನ್ನು ಸ್ವಲ್ಪ ವೀಕ್ ಆಗಿ ಪ್ರೊಟೆಸ್ಟ್ ಮಾಡುವಂತದ್ದು? ಅದರ ಬಗ್ಗೆ ಬಹಳಷ್ಟು ಗಣನೆಯಾಗಿ ತೆಗೆದುಕೊಳ್ಳಲ್ಲ. ನೀವು ಬಿಜೆಪಿ ಅವರು ಬಹಳಷ್ಟು ಬಾರಿ ಹೇಳಿದ್ರು, UPA ಸರ್ಕಾರ ಇದ್ದಾಗ ನಾವು ಅದನ್ನು ಕಪ್ಪು ಹಣವನ್ನು ತರ್ತೇವೆ, ದೇಶದಲ್ಲಿ ಬಹಳಷ್ಟು ಪ್ರಗತಿ ಆಗತ್ತೆ ಮುಂದಿನ ದಿನಗಳಲ್ಲಿ. ಏನ್ ಪ್ರಗತಿ ಆಯಿತು? ಇದ್ರ ಬಗ್ಗೆ ನೀವೀಗ ಹೋರಾಟ ಮಾಡ್ಬೋದಿತ್ತಲ್ಲ? ಈ ವಿಷಯದಲ್ಲಿ ನಾವು ಒಂದು ನಯವಾದಂತಹ ಒಂದು ಧೋರಣೆಯಲ್ಲಿ ಇದ್ದೀವಿ ಅನ್ನೋಂಥ ಮಾತು ಸತ್ಯವಾಗಿದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಹಾಕೋಬೇಕಾಗುತ್ತೆ. ಕಪ್ಪು ಹಣ ತರ್ತೀನಿ ಅಂಥೇಳಿ ಎಲ್ಲೋ ಒಂದು ಕಡೆ ಮೂಗಿಗೆ ತುಪ್ಪ ಸವರದಂತಹ ಒಂದು ಕಥೆಯನ್ನು ಕೇಳಿದ್ದೀವಿ. ಅದು ಸಲ್ಲ. ಕಪ್ಪು ಹಣ ಹೊರಗಡೆ ದೇಶದಿಂದ ಬರೋದು ಸಾಧ್ಯ ಇದೆಯೋ ಇಲ್ಲವೋ ಅನ್ನೋಂತಹ ಒಂದು ಮರೀಚಿಕೆ ಆಗಿದೆ. ಅದರ ಬಗ್ಗೆ ತಾವು ಹೇಳಿದಂತೆ ಈ ಹೋರಾಟಗಳಲ್ಲಿ ಮುಂದಿನ ದಿನಗಳಲ್ಲಿ ಕಪ್ಪು ಹಣದ ವಿಷಯವಾಗಿ ಹೋರಾಟ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊತೀವಿ. ತಾವು ನಮಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ನಾವು ಅದಕ್ಕೆ ಧನ್ಯವಾದನೆ ಹೇಳ್ತೀವಿ. ಸರಿ, ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹಲವು ಅಂಶಗಳು ಹೇಳಿದ್ರಿ. ಕೇರಳದ ಪಕ್ಕದ ರಾಜ್ಯಗಳಿಂದ ಇಲ್ಲಿ ಆತಂಕವಾದಿಗಳನ್ನು ತರಲಾಗ್ತಿದೆ ಅನ್ನುವಂಥದ್ದು, ಅಲ್ಲಿ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದು, ಅಲ್ಲಿ ಒಂದು ಆತಂಕವಾದಿಗಳ ಫ್ಯಾಕ್ಟರಿ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತೀರಿ. ಇದಕ್ಕೇನು ಕಾರಣ? ನೀವು ಅದಕ್ಕೆ ಸೂಕ್ತವಾದ ದಾಖಲೆ ಇದೆಯಾ ನಿಮ್ಮ ಹತ್ರ? ನಾನು ಹೇಳಿದ್ದು ಆ ಥರ ಅಲ್ಲ. ಒಂದು ಕಾರಿಡಾರ್ ನಿರ್ಮಾಣವಾಗ್ತಾ ಇದೆ. ಕೇರಳದಿಂದ ಹಿಡಿದು ಕರಾವಳಿಯ ಪ್ರದೇಶ, ಕರ್ನಾಟಕದ ಕರಾವಳಿಯ ಪ್ರದೇಶದ ಗೋವಾವರೆಗೂ ಆತಂಕವಾದಿಗಳ ನೆಲೆ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಹೇಳಿದ್ದು ನಿಜ. ಕೇರಳದಲ್ಲಿ PDF ಅದೋ ಪೀಪಲ್ ಡೆಮೊಕ್ರೆಟಿಕ್ ಫ್ರಂಟು ಮತ್ತು ಹಲವಾರು ಇತರ ಸಂಘಟನೆಗಳು ಅವರು ಇವಾಗ ಅಧಿಕಾರದಲ್ಲಿರೋದರಿಂದ ಅವರಿಗೆ ಹಲವಾರು ರೀತಿಯಲ್ಲಿ ಹಣ ಸಹಾಯ ಮಾಡುವಂತಹ ಒಂದು ಪ್ರವೃತ್ತಿ ಇದೆ. ಈಗಾಗಲೇ ಮಂಗಳೂರಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಅವರ ಒಂದು ದಬ್ಬಾಳಿಕೆ ನಡೀತಾ ಇದೆ. ಇದು ನಡೆದಂಥ ಸತ್ಯ.
ಈಗಾಗಲೇ ಮೈಸೂರಿನಲ್ಲಿ ಆದಂತಹ ಕೊಲೆಯಲ್ಲಿ ಕೂಡ ಆ PDF-ನ ಕೆಲವು ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ, ಪೊಲೀಸರು ಗುರುತಿಸಿದ್ದಾರೆ, ಅದು ಮಾಧ್ಯಮಗಳಲ್ಲೂ ಬಂದಿದೆ. ಹಾಗಾದರೆ ಎಲ್ಲೋ ಒಂದು ಕಡೆ ಇದರ ಮೇಲೆ ಬೆಳಕು ಚೆಲ್ಲಬೇಕಾಗಿರೋದು ಕರ್ತವ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗುತ್ತೆ. ನಾವು ಹೇಳ್ತೀವಿ ಅಲ್ಲೆಲ್ಲ ಒಂದು ಕಡೆ ತಪ್ಪು ನಡೆದಿದೆ ನೋಡಿ ಅವರೇ ಇರ್ಬೋದು ಅಂತ ನಾವು ಹೇಳ್ತೀವಿ. ಅದನ್ನು ವಿಚಾರ ಮಾಡಬೇಕಾಗಿರೋಂಥ ಧರ್ಮ ಸರ್ಕಾರಕ್ಕೆ ಮತ್ತು ಸರ್ಕಾರದ ಅಧೀನದಲ್ಲಿರುವಂಥ ಪೊಲೀಸ್ ಸಂಸ್ಥೆಗೆ ಆಗುತ್ತೆ. ಅದನ್ನು ಮಾಡಬೇಕಾಗುತ್ತೆ. ನಾವು ಹೇಳ್ತಾ ಇರೋಂಥದ್ದು ಆ ಕಾರಿಡಾರ್ ಅಂತ ಒಂದು ನಿರ್ಮಾಣ ಆಗ್ತಾ ಇರೋದನ್ನು ತಡಿಬೇಕು. ಅಲ್ಲಿ ಮುಕ್ತವಾದಂತಹ ವ್ಯಾಪಾರ ವ್ಯವಹಾರಗಳು ನಡಿಬೇಕೇ ಹೊರತು ಅಲ್ಲಿ ಯಾವುದು ಕಳ್ಳ ಸಾಗಾಣಿಕೆ ಮತ್ತು ಒಂದು ಆತಂಕವಾದದ ನೆಲೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರಿ, ಹಿಂದೂ ಮಹಾಸಭಾ ಒಂದು ಘಟಕ ಏನಿದೆ, ಪಕ್ಷ ಏನಿದೆ, ಬೆರಳೆಣಿಕೆಯ ಜನವನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಹಳಷ್ಟು ಜನಸಂಖ್ಯೆ ಕಡಿಮೆ ಇದೆ, ಬೆಂಬಲಿಗರು ಕಡಿಮೆ ಇದ್ದಾರೆ. ಆದ್ರಿಂದ ನಿಮ್ಮ ಪ್ರತಿಭಟನೆ ಯಾವುದೇ ಪ್ರತಿಫಲ ತೋರ್ತಾ ಇಲ್ಲ. ಖಂಡಿತ ಅದು ಸತ್ಯದ ಮಾತದು. ನಮ್ಮ ಕಾರ್ಯಕರ್ತರು ಕಡಿಮೆ ಇದ್ದಾರೆ. ನಾವು ಸಂಘಟನೆಯನ್ನು ಇನ್ನೂ ಬಲಿಷ್ಠವಾದ ಸಂಘಟನೆ ಮಾಡಬೇಕಾಗಿದೆ. ಹಲವಾರು ಪ್ರಸಂಗಗಳಲ್ಲಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ನಿಸ್ತೇಜರಾಗಿ ಇದು ಕಾರಣ ಇಷ್ಟೇ, ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆಯಲ್ಲ, ಅದು ಬೆಳೆಯುವಾಗ ನಾವು ಅಡ್ಡಗಾಲು ಇಡೋದು ಬೇಡ. ಅವರು ಬೆಳೆದು ಒಂದು ಒಳ್ಳೆಯ ರಾಜ್ಯ ಸರ್ಕಾರವನ್ನು ಕೊಡಲಿ ಅಂತೇಳಿ ನಾವು ರಾಜ್ಯದಲ್ಲಿ ಸ್ವಲ್ಪ ಕಾಲ ಕಾದು ನೋಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಆ ಕಲ್ಪನೆ, ನಮ್ಮ ಒಂದು ಬಯಕೆ ನಡೆದಾಡಲಿಲ್ಲ. ಈಗ ನಾವು ಕಾರ್ಯಕರ್ತರನ್ನ ಜೋಡಿಸ್ತಾ ಇದ್ದೀವಿ. ಕಾರ್ಯಕರ್ತರನ್ನ ಜೋಡಿಸೋದ್ರಲ್ಲಿ ಸಮಾಜ ನಮಗೆ ಸಹಕಾರ ಕೊಡಬೇಕು, ಯುವಕರು ನಮ್ಮ ಮುಂದೆ ಬರಬೇಕು ಅನ್ನೋಂಥ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮದ ಮೂಲಕ. ನೀವು ಹೇಳೋದಷ್ಟೇ ಸತ್ಯ. ಬೆರಳೆಣಿಕೆಯ ಕಾರ್ಯಕರ್ತರನ್ನ ಇಟ್ಕೊಂಡಿದ್ರು ಕೂಡ ನಿಷ್ಠಾವಂತ ಕಾರ್ಯಕರ್ತರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಭಗವಂತ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಂದಾಗ ನಮಗೆ ಕೊಡ್ತಾರೆ, ಶಕ್ತಿ ಕೊಡ್ತಾರೆ ಅನ್ನೋ ವಿಷಯ ನಮಗಿದೆ. ಈ ಕಾರ್ಯಕರ್ತರನ್ನ ಇಟ್ಕೊಂಡೆ ಒಂದು ದೊಡ್ಡ ಸೈನ್ಯ ಕಟ್ತೀವಿ. ಈ ಕಾರ್ಯಕರ್ತರು ಇಟ್ಕೊಂಡೆ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯವನ್ನು ರೂಪಣೆ ಮಾಡ್ತೀವಿ, ಸಮಾಜಕ್ಕೆ ಒಳ್ಳೆಯ ಆಳ್ವಿಕೆಯನ್ನು ಕೊಡ್ತೀವಿ ಅನ್ನೋ ವಿಶ್ವಾಸ ನನಗೆ. ಸರಿ, ಆತಂಕವಾದವನ್ನು ನಿರ್ಮೂಲನೆ ಮಾಡಲಿಕ್ಕೆ ಏನೆಲ್ಲ ತತ್ವಗಳನ್ನು ಪಾಲಿಸಬೇಕು ನಿಮ್ಮ ಲೆಕ್ಕದಲ್ಲಿ? ದೇಶಭಕ್ತಿ ಬೇಕು ಮೊದಲನೇದಾಗಿ. ಹಾಗಾದ್ರೆ ಈಗ ದೇಶಭಕ್ತಿ ಕಾಣ್ತಾ ಇಲ್ವಾ? ಯಾರು ದೇಶಭಕ್ತಿ ಕಾಣ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಯುವಕರಲ್ಲಿ ದೇಶಭಕ್ತಿ ದಿನೇ 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 ಕಮ್ಮಿ ಆಗ್ತಾ ಇದೆ. ಎಲ್ಲ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ದೇ ಆರ್ ಲಿವಿಂಗ್. ದೇಶಭಕ್ತಿ ಬೇಕು. ಭಾರತ ಮಾತಾ ಕಿ ಜೈ ಅನ್ನೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಆ ರೀತಿ ಆಗಬಾರ್ದು. ಭಾರತ ಮಾತೆಗೆ ಜಯವಾಗಲಿ ಅನ್ನೋಂಥ ಮಾತನಾಡುವಂಥದ್ದು ಧರ್ಮೀಯವಾಗಿ ನೀವು ನೋಡೋದೇ ಆದರೆ ಪ್ರತಿಯೊಂದು ನಿಮ್ಮ ಕಣ್ಣಿಗೆ ಒಂದು ದೊಡ್ಡ ಪರಿಚಿಕೆಯಂಗೆ ಕಾಣುತ್ತೆ. ಆದ್ದರಿಂದ ಈ ದೇಶಭಕ್ತಿನ ಮೊದಲು ರೂಢಿಸ್ಕೊಳ್ಳಿ, ಸತ್ಯ ನಿಷ್ಠೆಯಿಂದ ಬದುಕೋದನ್ನು ಕಲೀರಿ, ಭ್ರಷ್ಟರಹಿತವಾದ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳಿ. ಭ್ರಷ್ಟಾಚಾರ ಬರೀ ವ್ಯವಹಾರದಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನ ಶೈಲಿಯಲ್ಲೂ ಕೂಡ, ನಾವು ಆಡುವ ಮಾತುಗಳಲ್ಲೂ ಕೂಡ ಭ್ರಷ್ಟರಹಿತವಾಗಿ ನೇರ ನುಡಿಯಿಂದ ನಾವು ಬದುಕೋದೇ ಆದರೆ ಒಳ್ಳೆಯ ಸಮಾಜ ಸೃಷ್ಟಿ ಮಾಡ್ಬೋದು. ಒಳ್ಳೆಯ ಸಮಾಜ ಸೃಷ್ಟಿ ಆಯಿತು ಅಂದರೆ ಈ ಏನಂತೀರ ಆತಂಕವಾದ ಮತ್ತೊಂದೆಲ್ಲ ದೂರ ಸರಿಯುತ್ತೆ. ಸರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಬಂದ್ರಿ, ಬಹಳಷ್ಟು ಚರ್ಚೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಒಂದು ಆತಂಕವಾದಿಗಳು ಅನ್ನೋ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತಾಡಿದ್ರು. ಅಖಿಲ ಭಾರತ ಹಿಂದೂ ಮಹಾಸಭಾದ ಅಧ್ಯಕ್ಷರು. ಹಾಗೆಯೇ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.